ನಮಸ್ಕಾರ ವೀಕ್ಷಕರೇ, ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಇವತ್ತಿನ ದಿನ ಬಸ್ ಸ್ಟಾಪ್ ಪ್ರಾಬ್ಲಮ್ ಅನ್ನುವಂಥ ಒಂದು ವಿಷಯವನ್ನು ಇಟ್ಟುಕೊಂಡು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಕಾರಣಗಳು ಕೂಡ ಸಾಕಷ್ಟಿದೆ. ಅಭಿವೃದ್ಧಿ ಹೊಂದುತ್ತಾ ಇರತಕ್ಕಂಥ ಕಟಪಾಡಿಯ ಒಂದು ಪ್ರದೇಶದಲ್ಲೇ ಅವ್ಯವಸ್ಥೆಗಳಾಗ್ತಾ ಇದೆ. ಇದಕ್ಕೆ ಕಾರಣಗಳೇನು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಇವತ್ತಿನ ದಿನ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ಬಸ್ಸುಗಳು ಬರುತ್ತೆ, ಆದರೆ ಅಲ್ಲಿ ಸ್ಟಾಪನ್ನು ಕೊಡೋದಿಲ್ಲ ಅಂತಕ್ಕಂಥ ಒಂದು ಮಹತ್ವವಾದಂಥ ಒಂದು ಅವ್ಯವಸ್ಥೆಯಲ್ಲಿ ಆಗ್ತಾ ಇದೆ. ಅಲ್ಲಿ ಆ ಒಂದು ಅವ್ಯವಸ್ಥೆಯಿಂದಾಗಿ ಶಾಲಾ ಮಕ್ಕಳಿಗೂ ಕೂಡ ಸಮಸ್ಯೆಗಳಾಗ್ತಾ ಇದೆ. ಇನ್ನು ಅಲ್ಲಿ ಬರ್ತಕ್ಕಂಥ ಒಂದು ವಯೋವೃದ್ಧರಿಗೂ ಕೂಡ ಸಮಸ್ಯೆಗಳಾಗ್ತಾ ಇದೆ. ಇನ್ನು ಮಹಿಳೆಯರಿಗೂ ಕೂಡ ಅಲ್ಲಿ ದಾಟುವಾಗ ಅಥವಾ ಒಂದು ಬಸ್ ನಿಲ್ಲಿಸದೇ ಇರೋದ್ರಿಂದ ಅವರು ಬೇರೆ ಬೇರೆ ಊರುಗಳಿಗೆ ಹೋಗೋದ್ರಿಂದಾಗಿ ಅವರಿಗೂ ಕೂಡ ಸಮಸ್ಯೆಗಳಾಗ್ತಾ ಇದೆ. ಇದೆಲ್ಲದರ ಕುರಿತಾಗಿ ಶಾಲಾ ಮಕ್ಕಳು ಕೂಡ ಶಾಲಾ ಮಕ್ಕಳ ಒಂದು ಗ್ರಾಮ ಸಭೆಯಲ್ಲಿ ಈ ವಿಚಾರವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಮನವಿಯನ್ನು ಕೂಡ ಮಾಡಿದ್ರು. ಆದರೆ ಆ ಮನವಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಸಿಕ್ಕಲಿಲ್ಲ ಅಂತಕ್ಕಂಥ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದರೆ ಆ ಒಂದು ಕಟಪಾಡಿಯ ಹೈಕಮಾಂಡ್ ಆಗಿರುವಂತಹ ಗ್ರಾಮ ಪಂಚಾಯಿತಿಯವರು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಇವತ್ತಿನ ದಿನ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಜೊತೆ ಇಬ್ಬರು ಅತಿಥಿ ಗಣ್ಯರಿದ್ದಾರೆ, ಅವ್ರ ಜೊತೆ ಮಾತನ್ನು ಮುಂದುವರಿಸ್ತೇನೆ. ಇನ್ನು ನಿಮ್ಮ ಒಂದು ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನೀವು ತಿಳಿಸ್ಬೋದು. ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ಮೊದಲಿಗೆ ಹನೀಫ್ ಮಣಿಪುರ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಲಾರಿ ಚಾಲಕ ಮಾಲಕ ಸಂಘದ ಪ್ರಧಾನ ಕಾರ್ಯದರ್ಶಿಗಳು. ಇನ್ನು ಅಶೋಕ್ ರಾವ್ ಅವರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಅದೇ ರೀತಿಯಲ್ಲಿ ಹಾಲಿ ಸದಸ್ಯರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈಗಾಗಲೇ ನೋಡ್ತಾ ಹೋದರೆ ಕಟಪಾಡಿಯ ಈ ಒಂದು ಸಮಸ್ಯೆ ಬಹುಶಃ ಒಂದು ಅವ್ಯವಸ್ಥೆಯ ಒಂದು ತಾಣವಾಗಿ ಮಾರ್ಪಾಟಾಗಿದೆ ಅಂತ. ಅಲ್ಲಿನ ಒಂದು ಬಸ್ ಸ್ಟ್ಯಾಂಡ್ ಅನ್ನುವಂಥದ್ದು, ಅಲ್ಲಿ ಬಸ್ ಬಂದರೂ ಕೂಡ ಸ್ಟಾಪನ್ನು ಕೊಡ್ತಾ ಇಲ್ಲ. ಇದು ಜನರಿಗೆ ತುಂಬ ರೀತಿಯಲ್ಲಿ ಸಮಸ್ಯೆಗಳಾಗ್ತಾ ಇದೆ. ಶಾಲಾ ಮಕ್ಕಳಿಗೂ ಕೂಡ, ಅದೇ ರೀತಿಯಲ್ಲಿ ವೃದ್ಧರಿಗೂ ಕೂಡ ಸಮಸ್ಯೆಗಳಾಗ್ತಾ ಇದೆ. ಇದಕ್ಕೆ ಏನು ಹೇಳ್ತೀರಿ? ನೋಡಿ, ಮೊದಲಿಗೆ ಕಟಪಾಡಿ ಪೇಟೆ ಒಳಗೆ ಬಸ್ ಬರ್ತಾ ಇತ್ತು. ಆಗ ನಮಗೆ ಅಲ್ಲಿ ಅಡಚಣೆ ಅಂದರೆ ಒಂದು ನಮ್ಮ ಒಳಗೆ ಪೇಟೆ ಒಳಗೆ ಹೋಗುವ ದಾರಿಯಲ್ಲಿ ಅಲ್ಲಿ ಅಡ್ಡದಿಡ್ಡಿ ಗಾಡಿ ನಿಲ್ಲಿಸ್ತಾರೆ. ಯಾಕಂದರೆ ಅಲ್ಲಿ ಎರಡು ಕಡೆ ಪಾರ್ಕ್ ಮಾಡ್ತಾರೆ. ಹಾಗಾಗಿ ಆ ದೊಡ್ಡ ಬಸ್ಗಳೆಲ್ಲ ಟರ್ನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಪೇಟೆ ಒಳಗೆ ಒಂದು ಸುತ್ತು ಬರ್ತಾ ಇತ್ತು, ಆದರೂ ಸಹ ಅಲ್ಲಿ ಹೋಟ್ಲ್ನವರದ್ದು ಎಲ್ಲ ಗಿರಾಕಿ ಬಂದದ್ದೆಲ್ಲ ವ್ಯಾಪಾರದವ್ರದ್ದು ಅವ್ರಿಗೆ ವೆಹಿಕಲಲ್ಲಿ ನಿಲ್ತದೆ, ಮತ್ತು ಸರ್ಕಲಲ್ಲಿ ನಿಲ್ಲಿಸ್ತಾರೆ. ಹಾಗಾಗಿ ಬಸ್ಸಿನವರಿಗೆ ಟರ್ನ್ ಮಾಡಲಿಕ್ಕೆ ಭಾರಿ ಕಷ್ಟ. ನಾವೇ ನೋಡ್ತೇವೆ, ಹರಸಾಹಸ ಪಡ್ತಾರೆ. 2-3 ಸರಿ ಎದುರು ಹಿಂದೆ ಮಾಡಿಕೊಂಡು ಕಷ್ಟಪಡೋದು ನೋಡಿದರೆ ತುಂಬ ಸಮಸ್ಯೆ. ಈಗೆಲ್ಲ ಸಣ್ಣ ಸಣ್ಣ ಬಸ್ ಇಲ್ಲ ಮುಂಚಿನಾಗೆ, ದೊಡ್ಡ ಬಸ್. ಹಾಗಾಗಿ ಭಾರಿ ಕಷ್ಟದ ವಿಷಯ ಅವರಿಗೆ. ಹಾಗಾಗಿ ಅದನ್ನು ನಾವು ಸಹ ನಮ್ಮ ರಿಕ್ಷಾ ಯೂನಿಯನ್ನಿಂದ ಸಹ ನಾವು ಈಗ ಆಲ್ರೆಡಿ ನಾವು ಸರ್ಕಲ್ ಇನ್ಸ್ಪೆಕ್ಟರಿಗೆ ಹಾಗೂ RTOಗೆ ಹಾಗೂ ಜಿಲ್ಲಾಧಿಕಾರಿಯವರಿಗೆ ನಾವು ಸಹ ಮನವಿ ಕೊಟ್ಟಿರ್ತೇವೆ. ನಮ್ಮ ರಿಕ್ಷಾ ನಿಲ್ದಾಣಕ್ಕೆ ಒಳಗಿನ ಪೇಟೆಗೆ ಬರುವುದಿಲ್ಲ ಬಸ್ಸು, ಅಲ್ಲಿ ರಿಕ್ಷಾದವರಿಗೆ ಬಾಡಿಗೆ ಇಲ್ಲ. ಹಾಗಾಗಿ ತುಂಬ ಕಷ್ಟ ಆಗ್ತದೆ. ಎಲ್ಲ ಏನಿದ್ರು ಅಲ್ಲಿಯ ಪೇಟೆಗೆ ಒಳಗೆ ಬಂದವರು ಹೊರಗೆ ಬರಬೇಕು, ಹೈವೇಯಿಂದ ಹೊರಗೆ ಬಂದು ಅಲ್ಲಿ ಪಿಕಪ್ ಮಾಡಬೇಕು. ಉಡುಪಿಯಿಂದ ಬಂದ ಕಡೆ ಬಸ್ಸಿನಲ್ಲಿ ಮಂಚಕಲ್ಲ ಆದರೆ ಕಾಪು ಹೋಗಲಿ ಹೈವೇಗೆ ಬರಬೇಕು ಅವರು. ಆಗ ತುಂಬ ಈ ವೃದ್ಧ ನಾವೇ ಎಷ್ಟೋ ಸರಿ ಆಚೆಯಿಂದ ಈಚೆ ಕೈ ಹಿಡಿದು ನಾವು ಪಾಸ್ ಮಾಡಿದ್ದುಂಟು. ನಾವು ಬಿಡುವುದಿಲ್ಲ ಅಲ್ಲಿ. ನಾವು ಅಲ್ಲಿ ಬೆಳಿಗ್ಗೆ ಒಂದು 4 ಗಂಟೆಯಿಂದ ರಾತ್ರಿ 10-11 ಗಂಟೆವರೆಗೆ ನಮ್ಮ ಆಟೋದವರು ಇರ್ತಾರೆ. ಎಲ್ಲರೂ ಸಹಕಾರ ಮಾಡ್ತಾರೆ. ನಾವಂತೂ ಬಿಡುವುದಿಲ್ಲ. ಒಂದು ಸಣ್ಣ ಆಕ್ಸಿಡೆಂಟ್ ಆದರೂ ಆ ಪೊಸಿಷನ್ ನಾವು ಸ್ಪಾಟ್ ಟ್ರಾಫಿಕ್ ಅವರನ್ನು ಏನು ವಿಚಾರಿಸೋದು ಎತ್ಕೊಂಡೋಗಿ ನಮ್ಮ ಸದಸ್ಯರು ಮಾಡ್ತಾರೆ. ನಾವು ಅದಕ್ಕೆ ಯಾವುದಕ್ಕೂ ನಮಗೆ ಅದನ್ನು ಒಳ್ಳೆಯ ವಿಚಾರ ಇಂಥದ್ದೆಲ್ಲ ಕಟಪಾಡಿಯಲ್ಲಿ. ಹಾಗಾಗಿ ನಾವು ಅದಕ್ಕೆ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಸ್ವಲ್ಪ ಮುತುವರ್ಜಿ ವಹಿಸಬೇಕು ಅಂತ ನಾನು ಈ ಬಗ್ಗೆ. ನಿಮ್ಮ ಪ್ರಕಾರ ಗ್ರಾಮ ಪಂಚಾಯತಿಯವರೇ ಈ ಒಂದು ಸಮಸ್ಯೆಗೆ ನಿವಾರಣೆಯನ್ನು ಮಾಡಬೇಕು ಸಮಸ್ಯೆಯನ್ನು ಅಂತ ಏನು ಹೇಳ್ತೀರಿ ಸರ್? ಈ ಒಂದು ಗ್ರಾಮ ಪಂಚಾಯತಿಯವರೇ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತಕ್ಕಂಥ ಕೂಗುಗಳು ಕೇಳಿ ಬರ್ತಾ ಇದೆ. ಆರೋಪಗಳು ಏನು ಅಂತಂದರೆ ಗ್ರಾಮ ಪಂಚಾಯತಿಯವರು ಸರಿ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪಗಳು. ಏನು ಹೇಳ್ತೀರಿ? ನೋಡಿ, ಕಟಪಾಡಿ ಬಸ್ ನಿಲ್ದಾಣ ಎಂಬುದು ಬಹಳ ಒಂದು ಅದಕ್ಕೆ ಇತಿಹಾಸ ಇದೆ. ಯಾಕಂದರೆ ಒಂದು ಕಾಲದಲ್ಲಿ ನಮ್ಮ ದಿವಂಗತ ಕೊರಕಲ್ ಡಾಕ್ಟರ್ ಅವರು ನಿರ್ಮಾಣ ಮಾಡಿದಂತಹ ಒಂದು ಬಸ್ ತಂಗುದಾಣ ಅದು. ಒಂದು ಕಾಲದಲ್ಲಿ ಅದಕ್ಕೆ ನಾವೆಲ್ಲ ಶಾಲೆಗೆ ಹೋಗುವಾಗ ಅದು ಒಂದು ಮಣ್ಣಿನ ಬಸ್ ನಿಲ್ದಾಣವಾಗಿತ್ತು. ಅವರು ಎಲ್ಲ ಆ ಭಾಗದ ಎಲ್ಲ ಜನರನ್ನು ಸೇರಿಸಿ ಒಂದು ಯಕ್ಷಗಾನವನ್ನು ಅಲ್ಲಿ ಆಯೋಜಿಸಿ ಅದರಿಂದ ಉಳಿದ ಮೊತ್ತವನ್ನು ಸಂಗ್ರಹಿಸಿ ಆ ಭಾಗದಲ್ಲಿ ಏನು ಒಂದು ಬಸ್ಸು ಕಟಪಾಡಿಗೆ ಒಂದು ಬಸ್ ಸುಸಜ್ಜಿತವಾದ ಒಂದು ಬಸ್ಸು ತಂಗುದಾಣ ಒಂದು ಬೇಕು. ಆ ನಿಟ್ಟಿನಲ್ಲಿ ಆ ಕೊರಕಲ್ ಡಾಕ್ಟರ್ ಅವರು ನಾವು ಈ ಸಂದರ್ಭದಲ್ಲಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ನೆನಪಿಸುತ್ತಾ ಬಹಳ ಒಂದು ಹೋರಾಟವನ್ನು ಮಾಡಿದ್ದಾರೆ ಅವರು. ಯಾಕಂದರೆ ಒಂದು ಸುಸಜ್ಜಿತವಾಗಿ ಒಂದು ಬಸ್ ನಿಲ್ದಾಣವನ್ನು ಅವರು ಎಲ್ಲರ ಒಂದು ಸಹಕಾರದಿಂದ ಅಲ್ಲಿ ನಿರ್ಮಿಸಿಕೊಟ್ಟಿದ್ದಾರೆ. ಅಲ್ಲಿ ಏನಾಗಿದೆ ಅಂದರೆ ಬಸ್ಸು ತಂಗುದಾಣ ಅನ್ನೋದಕ್ಕೆ ಅಲ್ಲಿ ಬಸ್ಸು ತಂಗುದಾಣವಾಗಿ ಇರಬೇಕು ವಿನಃ ಅಲ್ಲಿ ಇವಾಗ ಏನಾಗಿದೆ ಅಂದರೆ ಇವಾಗ ಕಟಪಾಡಿ ಪೇಟೆ ದಿನಕ್ಕೆ
ಬೆಳೀತಾ ಇದೆ, ದೊಡ್ಡ ಪಟ್ಟಣವಾಗ್ತಾ ಇದೆ ಕಟ್ಪಾಡಿ ಪೇಟೆ. ಯಾಕಂದರೆ ನಾನು ಲಾಸ್ಟ್ ಟೈಮ್ ಕೂಡ ಈ ಸಂದರ್ಭದಲ್ಲಿ ತಮ್ಮ ಅಲ್ಲಿ ವ್ಯಕ್ತಪಡಿಸಿದ್ದೇನೆ. ಒಂದು ಕರೆ ಇದೆ, ನಂತರ ಮಾತಾಡುವ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರಮೋದ್ ಸುವರ್ಣ ಅವರು, ನಮ್ಮ ಪ್ರತಿನಿಧಿ. ಪ್ರಮೋದ್ ಸುವರ್ಣ ಅವರೇ, ಹಲೋ ಹೇಳಿ. ಈ ಕಟಪಾಡಿಯ ಈ ಒಂದು ಬಸ್ ಸ್ಟ್ಯಾಂಡಿನ ಪ್ರಾಬ್ಲಮ್ನ ವಿಚಾರವಾಗಿ ಮಾತಾಡ್ತಾ ಇದ್ದೀರಿ, ಏನು ಹೇಳ್ತೀರಿ? ಒಂದು ಬಸ್ ಸ್ಟ್ಯಾಂಡ್ ಇಷ್ಟೊಂದು ಪ್ರಾಬ್ಲಮ್ಗಳಾಗಿ ಮಾರ್ಪಾಟಾಗಿದೆ, ಇದಕ್ಕೆ ಏನು ಹೇಳ್ತೀರಿ? ಖಂಡಿತ ಈ ಒಂದು ಕಟಪಾಡಿಯ ಏನು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆದ ನಂತರ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆದ ನಂತರ ಇಲ್ಲಿ ಸಾಕಷ್ಟು ಗೊಂದಲಗಳು ಆಗಿದೆ ಅಂತ ಹೇಳ್ಬಹುದು. ಈಗಾಗಲೇ ನಾವು ಇಲ್ಲಿ ಕಟಪಾಡಿಯ ಏನು ಬಸ್ಸು ತಂಗುದಾಣ ಇದೆ, ಈ ಒಂದು ಬಸ್ಸು ತಂಗುದಾಣಕ್ಕೆ ಯಾವುದೇ ಒಂದು ಬಸ್ ಈ ಒಂದು ಬಸ್ಗಳು ಇರ್ಬೋದು ಈ ಒಂದು ತಂಗುದಾಣಕ್ಕೆ ಪ್ರವೇಶ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಾವಿಲ್ಲಿ ಏನ್ ಗಮನಿಸ್ಬೇಕಂತ ಹೇಳಿದ್ರೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಆದ ನಂತರ ಯಾವುದೇ ಒಂದು ಬಸ್ಗಳು ಅಂದ್ರೆ ಎಕ್ಸ್ಪ್ರೆಸ್ ಇರ್ಬೇಕಾ ವೇಗದೂತ ಬಸ್ಗಳು ಇರ್ಬೋದು, ಅದು ರಾಷ್ಟ್ರೀಯ ಹೆದ್ದಾರಿಯಿಂದ ಅದು ಹೋಗ್ತಿತ್ತು. ಆದ್ರೆ ಬೇರೆ ಎಲ್ಲ ಬಸ್ಗಳು ಈ ಒಂದು ಕಟ್ಪಾಡಿಯ ಪೇಟೆ ಒಳಗೆ ಬಂದು ಹೋಗ್ತಿತ್ತು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಒಂದು ಕಟ್ಪಾಡಿ ಪ್ರದೇಶ ಸಾಕಷ್ಟು ಮಟ್ಟು ಪರಿಸರ ಇರ್ಬೋದು, ಈ ಕಡೆ ಬೆಲ್ಮನ್ ಶಿರ್ವದವರು ಇರ್ಬೋದು ಹಾಗೂ ಕಾಪುರವರು ಇರ್ಬೋದು, ಎಲ್ಲರೂ ಈ ಒಂದು ಏನು ಕಟ್ಪಾಡಿಗೆ ಬಂದು ನಂತರ ತಮ್ಮ ಬೇರೆ ಮಂಗಳೂರು ಕಡೆ ಹೋಗುವವರು, ಇತರ ಉಡುಪಿ ಕಡೆ ಹೋಗುವವರು ನಮ್ಮ ದಿನನಿತ್ಯದ ಏನು ಕೆಲಸ ಕಾರ್ಯಕ್ಕೆ ಹೋಗ್ತಾರೆ. ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕಟ್ಪಾಡಿ ಪೇಟೆ ಒಳಗೆ ಈಗ ವಾಹನ ದಟ್ಟಣೆ ಹೆಚ್ಚಾಗಿರೋದ್ರಿಂದ ಮತ್ತೆ ಈ ಒಂದು ರಿಕ್ಷಾಗಳು ಕಟ್ಪಾಡಿಯಲ್ಲಿ ರಿಕ್ಷಾಗಳು ಹೆಚ್ಚಾಗಿರೋದ್ರಿಂದ ಇಲ್ಲಿ ಯಾವುದೇ ಒಂದು ಬಸ್ ತಮ್ಮ ಬಸ್ಗಳನ್ನು ತಿರುಗಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಸ್ಥಳಾವಕಾಶ ಕಡಿಮೆ ಇದೆ ಅಂತ ಹೇಳಿ ಒಂದು ಏನು ಕಾರಣ ಕೊಟ್ಟು ಈಗ ಯಾವುದೇ ಒಂದು ಬಸ್ಗಳು ಈ ಒಂದು ಕಟ್ಪಾಡಿಯ ಪೇಟೆ ಒಳಗೆ ಬರ್ತಾ ಇಲ್ಲ. ಆದ್ರೆ ಇಲ್ಲಿ ಏನ್ ಗಮನಿಸ್ಬೇಕಂತ ಹೇಳಿದ್ರೆ ಕಟ್ಪಾಡಿಯಿಂದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಈಗ ಎಲ್ಲಾ ವಾಹನಗಳಿಗೆ ಬಸ್ಗಳಿಗೆ ಒಂದು ನಿಲುಗಡೆಯನ್ನು ಅವಕಾಶ ಮಾಡಿಕೊಡ್ತಿದ್ದಾರೆ. ಇದರಿಂದ ಸ್ಥಳೀಯ ಒಂದು ಶಾಲಾ ಮಕ್ಕಳಿಗಿರ್ಬೋದು, ಹಿರಿಯ ನಾಗರಿಕರಿಗೆ ಈ ಒಂದು ರಸ್ತೆ ಬದಿಯಲ್ಲಿ ನಿಂತು ಬಸ್ಗೆ ಕಾಯುವುದು ತುಂಬಾ ಕಷ್ಟಕರ ಆಗಿರೋದ್ರಿಂದ ಸ್ಥಳೀಯರು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಆದ್ರೆ ಯಾವುದೇ ಒಂದು ಪ್ರಯೋಜನ ಆಗಿಲ್ಲ. ನಾವಿಲ್ಲಿ ಮುಖ್ಯವಾಗಿ ಗಮನಿಸ್ಬೇಕಂತ ಹೇಳಿದ್ರೆ ಈಗಾಗಲೇ ಕಟ್ಪಾಡಿಯ ಹಲವಾರು ಹೋರಾಟ ಸಂಘಟನೆಗಳು ಹುಟ್ಟಿಕೊಂಡಿದೆ, ಹಲವಾರು ಸಂಸ್ಥೆಗಳನ್ನು ಹುಟ್ಟಿ ಹಾಕಿಕೊಳ್ತಾರೆ. ಆದ್ರೆ ಯಾವುದೇ ಒಂದು ಹೋರಾಟದ ಗುಣ ಇಲ್ಲದ ಸಂಘಟನೆಗಳು ಅಂತ ಹೇಳ್ಬೋದು. ಇಷ್ಟರ ತನಕ ಸ್ಥಳೀಯವಾಗಿ ಕಟ್ಪಾಡಿಯ ಜನರು ಇಷ್ಟೊಂದು ಕಷ್ಟವನ್ನು ಪಡ್ಕೊಂಡಿದ್ರು ಕೂಡ ಯಾವುದೇ ಒಂದು ಸಂಸ್ಥೆಯವರು ಈ ತರ ಹೋರಾಟಕ್ಕೆ ಇಳಿದಿಲ್ಲ. ಮತ್ತೆ ಈ ಬಗ್ಗೆ ಹೆಚ್ಚಿನ ಒಂದು ಏನು ಈ ಒಂದು ಸಮಸ್ಯೆ ಬಗೆಹರಿಸುವ ರೀತಿಯಲ್ಲಿ ಯಾವುದೇ ಒಂದು ಸಹಕಾರಿ ಮಾಡ್ತಾ ಇಲ್ಲ. ನಾವು ಇಲ್ಲಿ ಈಗಾಗಲೇ ಇವತ್ತು ನಾವು ಏನು ಗಮನಿಸ್ಬೇಕಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಬಸ್ಸುಗಳು ಒಳಗೆ ಬರಲಿದ್ದ ಸಂದರ್ಭದಲ್ಲಿ ಸ್ಥಳೀಯವಾಗಿ ಅಲ್ಲಿಯ ವರ್ತಕರಿಗೆ ಸಾಕಷ್ಟು ತೊಂದರೆ ಆಗ್ತದೆ. ಅಂದ್ರೆ ಸ್ಥಳೀಯವಾಗಿ ಕಟ್ಪಾಡಿ ಪೇಟೆಯಲ್ಲಿ ನೂರಾರು ಅಂಗಡಿಗಳು ಇರ್ತದೆ, ಅವರಿಗೆ ತಮ್ಮ ಏನು ದಿನದ ವ್ಯಾಪಾರಕ್ಕೂ ಕೂಡ ಕಷ್ಟ ಆಗ್ತದೆ. ಅದು ಒಂದು ಏನು ಒಂದಾದ್ರೆ ಅಲ್ಲಿ ಈ ವರ್ತಕರ ಸಂಘ ಈಗ ಏನು ಅಲ್ಲಿ ಹುಟ್ಟಿಕೊಂಡಿದೆ, ಅವರು ಈಗಾಗಲೇ ಈ ಬಗ್ಗೆ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿಕೊಂಡು ಈ ಒಂದು ಸಮಸ್ಯೆಯ ಬಗ್ಗೆ ಮಾತಾಡಬೇಕಿತ್ತು. ಆದ್ರೆ ಇವತ್ತು ನಮ್ಮ ಏನು ಇವತ್ತು ನಾವು ನೇರ ಪ್ರಸಾರ ಮಾಡಿದ್ದೇವೆ, ಆ ಸಂದರ್ಭದಲ್ಲಿ ಅವರ ಹತ್ರ ಕೂಡ ನಾವು ಮಾತುಕತೆ ಮಾಡಿದ್ದೇವೆ. ನೀವು ನಮ್ಮ ನೇರ ಸಂಪರ್ಕಕ್ಕೆ ಬನ್ನಿ, ನಮ್ಮ ಚರ್ಚೆಯನ್ನು ಮಾಡಿದಾಗ ಹಿರಿಯ ಅಧಿಕಾರಿಗಳಿಗೆ ಸಂಬಂಧಪಟ್ಟವರಿಗೆ ನೇರವಾಗಿ ಮಾಹಿತಿಯನ್ನು ರವಾನಿಸಬಹುದು. ಆದ್ರೆ ಇವತ್ತು ಅವರು ನಮ್ಮ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬರಲಿ. ಆದ್ರೆ ರಿಕ್ಷಾ ಚಾಲಕರು ಈಗಾಗಲೇ ಇದ್ದಾರೆ, ರಿಕ್ಷಾ ಚಾಲಕರು ಕೂಡ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಹಾಗೆ ಅದೇ ರೀತಿಯಲ್ಲಿ ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ ಅನ್ನು ನಾವು ಇಲ್ಲಿ ಗ್ರಾಮ ಪಂಚಾಯತ್ ಅವರು ಈಗ ಕಟ್ಪಾಡಿ ಪೇಟೆಯೊಳಗಿರುವಂತಹ ಪಾರ್ಕಿಂಗ್ ನ ವ್ಯವಸ್ಥೆಯನ್ನು ಸುಸಜ್ಜಿತವಾಗಿ ಮಾಡ್ತಿದ್ರೆ ಇಷ್ಟರ ತನಕ ಹಲವಾರು ಬಾರಿ ಗ್ರಾಮ ಪಂಚಾಯತ್ ನ ಗ್ರಾಮ ಸಭೆಯಲ್ಲಿ ಕೂಡ ಈ ಬಗ್ಗೆ ಚರ್ಚೆ ಆಗ್ತಿತ್ತು. ಆದ್ರೆ ಇಲ್ಲಿ ಗ್ರಾಮ ಪಂಚಾಯತ್ ಕೂಡ ಏನು ಮೀನಾವೇಶವನ್ನು ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಸ್ಥಳೀಯವಾಗಿ ಯಾವುದೇ ಒಂದು ಅಂಗಡಿಯವರ ಮುಂದೆ ತಮ್ಮ ಪಾರ್ಕಿಂಗ್ ನ ಒಂದು ಏನು ಮಾರ್ಕಿಂಗ್ ಹಾಕ್ಬೇಕಿತ್ತು, ಅದು ಕೂಡ ಇಷ್ಟರ ತನಕ ಆಗ್ಲಿಲ್ಲ. ಒಟ್ಟಾರೆ ನಾವಿಲ್ಲಿ ಗಮನಿಸ್ಬೇಕಂತ ಹೇಳಿದ್ರೆ ಕಟ್ಪಾಡಿ ಅಂತ ಹೇಳಿದ್ರೆ ಒಂದು ಸಮಸ್ಯೆ ಗೂಡಾಗಿ ಪರಿವರ್ತನೆಗೊಂಡಿದೆ. ಯಾವುದೇ ಒಂದು ಜನರ ಹೋರಾಟ ಕೂಡ ಇಲ್ಲ. ಸಮಸ್ಯೆ ಬಂದಾಗ ಈ ಒಂದು ಸಮಸ್ಯೆಯ ಬಗ್ಗೆ ಮುಂದೆ ನಿಂತುಕೊಳ್ಳುವ ಮಾತಾಡುವಂತ ಯಾವುದೇ ಒಂದು ನಾಯಕರು ಕೂಡ ಇಲ್ಲ ಅಂತ ಹೇಳ್ಬೋದು. ಎಸ್ ಧನ್ಯವಾದಗಳು ಪ್ರಮೋದ್ ಅವರೇ ನಿಮ್ಮ ಎಲ್ಲ ಮಾಹಿತಿಗಾಗಿ.
ಎಸ್, ಈಗಾಗಲೇ ಅವರು ಸಾಕಷ್ಟು ಮಾಹಿತಿಗಳನ್ನು ಹೇಳಿದ್ರು. ಗ್ರಾಮ ಪಂಚಾಯತಿಯವರು ಮೀನಾಮೇಷವನ್ನು ಎಣಿಸ್ತಾ ಇದ್ದಾರೆ ಅಂತ. ಮತ್ತು ಇದೇ ವಿಚಾರವಾಗಿ ವರ್ತಕ ಸಂಘದವರ ಒಂದು ಅಧ್ಯಕ್ಷರನ್ನು ಕೂಡ ಕೇಳಿದ್ವಿ, ಬನ್ನಿ ಅಂತ. ವರ್ತಕ ಸಂಘದವರನ್ನು ಕೂಡ ಸಂಪರ್ಕಕ್ಕೆ ಹೇಳಿದ್ವಿ ನಾವು, ಬನ್ನಿ ನೇರ ಸಂಪರ್ಕದಲ್ಲಿ ಮಾತನಾಡಿ ನಿಮ್ಮ ಒಂದು ಸಮಸ್ಯೆಗಳನ್ನು ಕೂಡ ಹೇಳಿ, ಜನರ ಒಂದು ಸಮಸ್ಯೆಗಳನ್ನು ಕೂಡ ಎತ್ತಿ ಹಿಡಿರಿ ಅಂತಕ್ಕಂಥ ಒಂದು ಮಾತುಗಳನ್ನು ಕೂಡ ಹೇಳಿದ್ವಿ. ಆದರೆ ಅವರು ಯಾರು ಕೂಡ ಸ್ಪಂದನೆಯನ್ನು ನೀಡಲಿಲ್ಲ. ಎಸ್, ಹೇಳಿ ಸರ್. ನೋಡಿ ಸರ್, ಇಲ್ಲಿ ಯಾರನ್ನು ಕೂಡ ಟಾರ್ಗೆಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಎಲ್ಲರೂ ಹೊಣೆಗಾರರೇ, ಎಲ್ಲರೂ ಜವಾಬ್ದಾರರೇ. ಯಾಕಂದ್ರೆ ಒಂದು ಕಟ್ಪಾಡಿ ಸ್ಥಳೀಯವಾದ ಸಂಸ್ಥೆ ಕಟ್ಪಾಡಿ ಗ್ರಾಮ ಪಂಚಾಯತ್. ಎಲ್ಲದಕ್ಕೂ ಕಟ್ಪಾಡಿ ಗ್ರಾಮ ಪಂಚಾಯತ್ಗೆ ಬೆರಳು ತೋರಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿವೆ. ಇವತ್ತು ಕಟ್ಪಾಡಿ ಗ್ರಾಮ ಪಂಚಾಯತ್ ಏನು ಮಾಡ್ತದೆ ಅಂದರೆ ವ್ಯವಸ್ಥೆಗೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರಿಗೆ ಸಹಕಾರವನ್ನು ನೀಡ್ತದೆ. ಇವತ್ತು ಇಲ್ಲಿ ವಿಷಯ ಬಂದದ್ದಂದ್ರೆ ನಮ್ಮ ಪ್ರಮೋದ್ ಸುವರ್ಣ ಅವರು ಇಲ್ಲಿ ವ್ಯಕ್ತಪಡಿಸಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ಈಗ ಅಲ್ಲಿ ಸಮಸ್ಯೆ ಉಂಟು ಅಂತೇಳಿ, ಖಂಡಿತವಾಗಿ ಸಮಸ್ಯೆ ಇದೆ ಅಲ್ಲಿ. ಅದಕ್ಕೆ ಯಾರು ಹೊಣೆಗಾರರು? ಕಟ್ಪಾಡಿ ಗ್ರಾಮ ಪಂಚಾಯತ್ ಅನ್ನ ಅಲ್ಲಿ ಟಾರ್ಗೆಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಸಾರಿಗೆ ಇಲಾಖೆ ಕೂಡ ಇದೆ, ಪೊಲೀಸ್ ಇಲಾಖೆಗಳು ಕೂಡ ಇದೆ. ಯಾಕಂದ್ರೆ ಲಾಸ್ಟ್ ಟೈಮ್ ಹೊಸದಾಗಿ ಕಾಪುಗೆ SI ಆಗಿರೊಬ್ರು ನಮ್ಮ ಮಹೇಶ್ ಸರ್ ಅವರು ಬಂದಿದ್ರು. ಅವರು ಬಂದು ಎಲ್ಲರಿಗೂ ಒಂದು ಅವರ ಒಳ್ಳೆಯ ಒಂದು ಮಾರ್ಗದರ್ಶನವನ್ನ ಅವರು ಅಲ್ಲಿ ಕೊಟ್ಟಿದ್ದಾರೆ. ಆ ಪ್ರಕಾರ ಇವತ್ತು ನಾವು ಎಲ್ಲರೂ ಅವರ ಮಾತಿನ ಪ್ರಕಾರ ನಡ್ಕೊಂತಿದ್ರೆ ಈ ಸಮಸ್ಯೆ ಖಂಡಿತವಾಗಿ ಬರ್ತಿರ್ಲಿಲ್ಲ. ಯಾಕಂದ್ರೆ ಕಟ್ಪಾಡಿ ಗ್ರಾಮ ಪಂಚಾಯತ್ ಅಲ್ಲಿ ಅಂಗಡಿ ಎದುರಿಗೆ ರಿಕ್ಷಾ ನಿಲ್ದಾಣದವರಿಗೆ ಅವರು ರಿಕ್ಷಾದವರು ಕೂಡ ನಮ್ಮ ಮಿತ್ರರೇ. ಅವರು ಕೂಡ ಯಾಕಂದ್ರೆ ನಾವು ದಿನ ಬೆಳಗಾದ್ದ ಅವ್ರ ಮುಖ ನೋಡ್ತೇವೆ, ನಮ್ಮ ಮುಖ ನೋಡ್ಬೇಕು. ಅವರು ಕೂಡ ವ್ಯಾಪಾರ ಮಾಡಬೇಕು, ವರ್ತಕರು ಕೂಡ ವ್ಯಾಪಾರ ಮಾಡ್ಬೇಕಲ್ಲಿ, ಬಸ್ಸುಗಳು ಕೂಡ ಒಳಗೆ ಬರ್ಬೇಕಲ್ಲಿ. ಅಲ್ಲಿ ಸಮಸ್ಯೆ ಆದದ್ದು ನಾವೇ, ನಮಗೆ ನಾವೇ ಈಗ ಪ್ರಶ್ನಾರ್ಥಕವಾಗಿದ್ದೇವೆ. ಅಲ್ಲಿ ಕಟ್ಪಾಡಿ ಗ್ರಾಮ ಪಂಚಾಯತ್ಗೆ ಖಂಡಿತವಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೇನೆ, ಕಟ್ಪಾಡಿ ಗ್ರಾಮ ಪಂಚಾಯತ್ ಒಂದು ಮಾಜಿ ಅಧ್ಯಕ್ಷನಾಗಿ ಅಲ್ಲಿಯ ಸದಸ್ಯನಾಗಿ ಇದ್ಕೊಂಡು ನಾನು ಇವತ್ತು ಹೇಳ್ತಾ ಇದ್ದೇನೆ, ಗ್ರಾಮ ಪಂಚಾಯತ್ನಲ್ಲಿ ಖಂಡಿತವಾಗಿಯೂ ಇದಕ್ಕೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಸಂಬಂಧಪಟ್ಟ ಇಲಾಖೆಯವರು ನಮ್ಮೊಂದಿಗೆ ಕೈ ಜೋಡಿಸಬೇಕಲ್ಲಿ. ಇವತ್ತು ನಾವು RTO ಇರ್ಬೋದು, ಎಲ್ಲರನ್ನೂ ಕೂಡ ನಾವು ಸಂಪರ್ಕ ಒಂದು ಕಾಲದಲ್ಲಿ ಮಾಡಿತ್ತು. ಮಾಹಿತಿಯನ್ನು ನಾವು ನಮ್ಮ ಗ್ರಾಮ ಸಭೆಯಲ್ಲಿ ಆಗಿರ್ಬೋದು, ಸಾಮಾನ್ಯ ಸಭೆಯಲ್ಲಿ ಆಗಿರ್ಬೋದು, ನಾವು ಆದ ನಿರ್ಣಯವನ್ನು ಸಂಬಂಧಪಟ್ಟ ಇಲಾಖೆಗೆ ನಾವು ರವಾನಿಸುವಂಥ ಕೆಲಸವನ್ನು ನಮ್ಮ ಅಭಿವೃದ್ಧಿ ಅಧಿಕಾರಿಯಾದಂಥ ನಮ್ಮ ಮಾನ್ಯ ಇನಾಯತುಲ್ಲಾರವರು ಮಾಡ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಇವತ್ತು ಏನಾಗಿದೆ ಅಂದರೆ ಎಲ್ಲರ ಹತ್ರ ಕೂಡ ವೆಹಿಕಲ್ ಆಗಿದೆ. ಸಮಸ್ಯೆ ಅಷ್ಟೇ ಸರ್, ಎಲ್ಲರ ಮನೆಯಲ್ಲಿ ಇವತ್ತು ಒಂದೆರಡು ವೆಹಿಕಲ್ ಇದೆ. ಅಂಗಡಿಗೆ ಬಂದವರಿಗೆ ಅಲ್ಲಿ ಜಾಗ ಇಲ್ಲ, ರಿಕ್ಷಾದವ್ರಿಗೂ ಜಾಗ ಇಲ್ಲ, ಬಸ್ಸಿನವ್ರಿಗೆ ಜಾಗ ಇಲ್ಲ. ಖಂಡಿತವಾಗಿ ಬಸ್ಸು ಒಳಗೆ ಬರಲೇಬೇಕಲ್ಲಿ. ಯಾಕಂದರೆ ಈಗ ವಯೋವೃದ್ಧರು ಎಲ್ಲಿದ್ದಾರೆ, ಮಕ್ಕಳಿದ್ದಾರೆ, ಮಹಿಳೆಯರಿದ್ದಾರೆ, ಪ್ರಾಯದವರು ಎಲ್ಲರೂ ಇದ್ದಾರೆ. ಅಲ್ಲಿ ದೊಡ್ಡ ಒಂದು ಪ್ರಶ್ನಾರ್ಥಕ ಆಗಿದೆ. ನಮ್ಮ ನ್ಯಾಷನಲ್ ಹೈವೇ ಅವರಿಂದ ಈ ಸಮಸ್ಯೆ ಆಗಿದೆ ಅಂತೇಳಿ ನಾನು ಇಲ್ಲಿ ಖಂಡಿತವಾಗಿ ಉಲ್ಲೇಖ ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಹಾಗಾದ್ರೆ ಅವರು ಒಂದು ಮಾತುಗಳನ್ನು ಕೂಡ ಹೇಳಿದ್ರು, ಈ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿದ್ದಿದ್ರೆ ಇಂಥ ಒಂದು ಸಮಸ್ಯೆಗಳು ಇಷ್ಟೊಂದು ದೊಡ್ಡ ಪ್ರಮಾಣದ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಸಂಬಂಧಪಟ್ಟ ಅಲ್ಲಿ ಸ್ಥಳೀಯ ಸಂಸ್ಥೆ ಇದೆ, ನಾವು ನಮ್ಮ ಪೊಲೀಸ್ ಮಿತ್ರರನ್ನ ಸೇರಿಸಿ, ಅಧಿಕಾರಿ ವರ್ಗದವರನ್ನು ಸೇರಿಸಿ ಖಂಡಿತವಾಗಿ ನಾವು ಪಾರ್ಕಿಂಗ್ ವ್ಯವಸ್ಥೆಯನ್ನು ಖಂಡಿತವಾಗಿಯೂ ಮಾಡ್ತೇವೆ. ಆದರೆ ಇಲ್ಲಿ ಸಂಬಂಧಪಟ್ಟ ಹೈವೇ ಪ್ರಾಧಿಕಾರ ಇದೆ, ನಮ್ಮ ಕಟ್ಪಾಡಿಗೆ ಅವರು ಸ್ಪಂದಿಸ್ತಾ ಇಲ್ಲ. ಯಾಕಂದ್ರೆ ಸರ್ವಿಸ್ ರೋಡ್ ಕಂಪ್ಲೀಟ್ ಎಲ್ಲಿಯೂ ಆಗಲಿಲ್ಲ ಸರ್, ಎಲ್ಲಿಯೂ ಆಗಲಿಲ್ಲ. ಸರ್ವಿಸ್ ರೋಡಿನ ಒಂದು ವ್ಯವಸ್ಥೆ ಇರ್ತಿದ್ರೆ ಕಟ್ಪಾಡಿ ಗ್ರಾಮ ಪಂಚಾಯತಿಗೆ ಈ ರೀತಿಯ ಒಂದು ಸಮಸ್ಯೆಗಳು ಬರ್ತಾನೆ ಇರಲಿಲ್ಲ. ಯಾಕಂದ್ರೆ ಯಾವಾಗ ನೋಡಿದ್ರು ನಾವು ಟಿವಿಯಲ್ಲಿ ನೋಡ್ತೇವೆ, ಕಟ್ಪಾಡಿ ಸಮಸ್ಯೆ, ಕಟ್ಪಾಡಿ ಬೇರೆ ಬೇರೆ ರೀತಿಯ ಒಂದು ವಿಚಾರಗಳು ಅಲ್ಲಿ ವ್ಯಕ್ತವಾಗ್ತಾ ಇವೆ. ನಮಗೆ ಬೇಸರ ಆಗ್ತಾ ಇದೆ. ಕಟ್ಪಾಡಿ ಇವತ್ತು ದೊಡ್ಡ ಸಿಟಿ ಆಗ್ತಾ ಇದೆ. ಅಲ್ಲಿ ಶನಿವಾರ ಸಂತೆಗಳಾಗ್ತವೆ. ಯಾಕಂದ್ರೆ ದೊಡ್ಡ ಜಂಕ್ಷನ್ ಅದು. ಆ ಕಡೆ ಶಿರ್ವ ರಸ್ತೆ, ಈ ಕಡೆ ಮಟ್ಟೂರು ರಸ್ತೆ, ಈ ಕಡೆ ಕಾಪು, ಉಡುಪಿ ಅಂತ ಸಂಪರ್ಕ ರಸ್ತೆ, 4 ರಸ್ತೆ ಅಲ್ಲಿ ಆಗುವಂತ ವ್ಯವಸ್ಥೆಗಳು ಖಂಡಿತವಾಗಿಲ್ಲ. ನಮ್ಮ ಪೊಲೀಸ್ ಇಲಾಖೆಯವರು ಅವರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಅಲ್ಲಿ ಇವತ್ತು ಅವರು ಹರಸಾಹಸ ಮಾಡಿ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಾನು ಇದ್ರ ಮುಂಚೆ ಕೂಡ ಇಲ್ಲಿ ಬಂದವ ಹೇಳಿದ್ದೇನೆ. ಯಾಕಂದ್ರೆ ಅವರು ಕೂಡ ಒಂದು ನಮ್ಮ ಹಾಗೆ ಒಂದು ಮನುಷ್ಯರು, ನಮ್ಮ ಹತ್ರ ಮಾನವೀಯತೆ ಇದೆ. ಅವರಿಗೂ ಕೂಡ ಬಿಸಿಲು ಮಳೆ ಅಲ್ಲಿ ಗಾಳಿ ಲೆಕ್ಕಿಸದೆ ಅವರು ಅಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅಲ್ಲಿ 5 ನಿಮಿಷ ಇಲ್ಲ ಅಂದ್ರೆ ಖಂಡಿತವಾಗಿ ಅಲ್ಲಿ ಯಾರಿಗೂ ಹೈವೇ ದಾಟಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ನಾನು ಲಾಸ್ಟ್ ಟೈಮ್ ಕೂಡ ಸಂಬಂಧಪಟ್ಟ ಹೈವೇ ಪ್ರಾಧಿಕಾರವನ್ನು ಇವತ್ತು ನಾನು ಅಲ್ಲಿ ಇವರಿಗೆ ಹೈವೇ ಪ್ರಾಧಿಕಾರಕ್ಕೆ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಕೂಡಲೇ ನೀವು ಕಟ್ಪಾಡಿಯಲ್ಲಿ ಏನು ವ್ಯವಸ್ಥೆ ಆಗಬೇಕಾ ಅದನ್ನು ಕೂಡಲೇ ನೀವು ಮಾಡಿಕೊಟ್ರೆ ಖಂಡಿತವಾಗಿ ಅಲ್ಲಿಯ ಸಮಸ್ಯೆ ಒಂದು ಬಗೆಹರಿಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಯಾಕಂದ್ರೆ ಅವರದ್ದೇ ಸಮಸ್ಯೆ ಸರ್, ಅವರದ್ದೇ ಸಮಸ್ಯೆ. ಹೈವೇ ಇಲ್ಲ, ಹೈವೇ ಕರೆಕ್ಟ್ ಇಲ್ಲ, ಅಲ್ಲಿ ಬೇಕಾದಂಥ ವ್ಯವಸ್ಥೆಗಳಿಲ್ಲ, ಸರ್ವಿಸ್ ರೋಡ್ ಇಲ್ಲ. ಹಾಗೆ ಕಟ್ಪಾಡಿ ಬಸ್ ನಿಲ್ದಾಣಕ್ಕೆ ಖಂಡಿತ ಬಸ್ ಬರಬೇಕು. ಯಾಕಂದ್ರೆ ಅಲ್ಲಿ ಈಗಿನ ವರ್ತಕರಿಗೆ ಏನು ವ್ಯಾಪಾರ ಇಲ್ಲ. ಅಲ್ಲಿ ಸಂಜೆ 5 ಗಂಟೆ ನಂತರ ಅಲ್ಲಿ ಏನಿಲ್ಲ.
ಆದ್ರೆ ಅಷ್ಟೊಂದು ಅವರಿಗೆ ಪ್ರಾಬ್ಲಮ್ ಇದ್ರು ಕೂಡ ಇವತ್ತಿನ ದಿನ ಯಾಕೆ ಅವರು ಬರಲಿಲ್ಲ ಅಂತ? ಯಾರು ಬರಲಿಲ್ಲ? ವರ್ತಕ ಸಂಘದವರು ಯಾಕೆ ಬರಲಿಲ್ಲ ಅಂದ್ರೆ ಅವರಿಗೆ ಜನರ ಪರವಾಗಿ ಮಾತಾಡುವಂತ ಯಾವುದೇ ಒಂದು ಮನಸ್ಥಿತಿಯೂ ಇಲ್ಲ. ವರ್ತಕರು ನಮ್ಮೊಂದಿಗೆ ಪಂಚಾಯತ್ಗೂ ಮನವಿ ಮಾಡಿದ್ದಾರೆ, ಸ್ಪಂದಿಸ್ತಾ ಇದ್ದಾರೆ, ಎಲ್ಲರ ಜೊತೆ ಸ್ಪಂದಿಸ್ತಾ ಇದ್ದಾರೆ. ನಾವು ಕೂಡ ಅವರಿಗೆ ಸ್ಪಂದಿಸ್ತಾ ಇದ್ದೇವೆ. ಆದ್ರೂ ಅವರು ಕೂಡ ಹಲವಾರು ಬಾರಿ ಮನವಿಯನ್ನ ಕೂಡ ಮಾಡಿದ್ರು, ನಮ್ಮ ಪಂಚಾಯತ್ಗೂ ಮಾಡಿದ್ರು, ಸಂಬಂಧಪಟ್ಟ ಇಲಾಖೆಗೂ ಮಾಡಿದ್ರು. ಅವರ ಸಹಕಾರ ಇಲ್ವಾ ಅದೇನು ನಮ್ಗೆ ಗೊತ್ತಿಲ್ಲ. ಅಂತೂ ನಮ್ಮ ಪಂಚಾಯತ್ನಿಂದ ಹೇಳೋದಿದ್ರೆ ನಾವು ಸ್ಥಳೀಯವಾಗಿ ಹೇಳ್ತಾ ಇದ್ದೇವೆ, ನಮ್ಮಿಂದ ಮುಂದಿನ ದಿನಗಳಲ್ಲಿ ಕೂಡ ಅಲ್ಲಿಗೆ ಏನು ವ್ಯವಸ್ಥೆ ಬೇಕು ಸಂಬಂಧಪಟ್ಟ ಇಲಾಖೆಯೊಂದಿಗೆ ನಾವು ಸ್ಪಂದಿಸಲಿಕ್ಕೆ ಇವತ್ತಿಗೂ ನಾವು ತಯಾರಿದ್ದೇವೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ನಾವು ಕೂಡ ಅಲ್ಲಿ ಸ್ಪಂದಿಸಬೇಕು. ನಾವಂದ್ರೆ ನಾನೀಗ ನನ್ನ ಹತ್ರ ಗಾಡಿ ಉಂಟು, ನಾನು ಗಾಡಿಯನ್ನು ಕೊಂಡು ಹೋಗಿ ಎಲ್ಲೆಲ್ಲಿ ಇಡುವುದಲ್ಲ. ಈಗ ಏನಾಗಿತ್ತು ಅಂದರೆ ಸಂಜೆ ಆದ ಕೂಡಲೇ ಎಲ್ಲ ಆ ಕಡೆ ಗಾಡಿ ಇಡೋದು, ಈ ಕಡೆ ಗಾಡಿ ಇಡುವುದು, ಚಹಾ ಕುಡಲಿಕ್ಕೆ ಬರೋದು, ಕಾಫಿ ಕುಡಲಿಕ್ಕೆ ಬರೋದು, ತರಕಾರಿ ತಗೊಳ್ಳಿಕ್ಕೆ, ಜೀನಸ್ ಅಂಗಡಿಗೆ ಬರೋರು ಬೇಕಾಬಿಟ್ಟು ಅಲ್ಲಿದ್ದ ಜಾಗದಲ್ಲಿ ಎಲ್ಲ ಬಸ್ ಸ್ಟ್ಯಾಂಡಲ್ಲಿ ಗಾಡಿ ನಿಲ್ಲಿಸ್ತಾ ಇದ್ದಾರೆ. ಇವತ್ತು ನಮಗೆ ಸ್ಥಳೀಯರಿಗೆ ಅಲ್ಲಿ ಒಂದು 2 ನಿಮಿಷ ಗಾಡಿ ನಿಲ್ಲಿಸುವಂಥ ವ್ಯವಸ್ಥೆ ಇಲ್ಲ ನಮಗೆ. ಅಲ್ಲಿ ದೂರ ದೂರದ ಬಂದವರು ಗಾಡಿ ನಿಲ್ಲಿಸಿ ಎಲ್ಲೋ ಪಂಚಾಯತಿಗೆ ಮಾಡ್ತಾ ಇರ್ತಾರೆ. ಸ್ಥಳೀಯರಿಗೆ ಅವಕಾಶ ಇಲ್ಲ ಅಲ್ಲಿ. ಇವತ್ತು ನಾನು ಹೇಳ್ತಾ ಇದ್ದೇನೆ, ರಿಕ್ಷಾ ಮಿತ್ರರು ಕೂಡ ನಮ್ಮವರೇ. ನಮಗೇನು ಅವರ ಮೇಲೆ ದ್ವೇಷ ಇಲ್ಲ, ಅಸೂಯೆ ಇಲ್ಲ, ಏನಿಲ್ಲ ಸರ್. ನಾವು ಅವರೊಟ್ಟಿಗೆ ಇರುವವರೇ. ಯಾಕಂದ್ರೆ ಅವರ ಸಹಕಾರ ಬೇಕು, ನಮ್ಮ ಸಹಕಾರ ಅವರಿಗೆ ಬೇಕು. ಇವತ್ತು ಏನಂದ್ರೆ ಈ ಊರಿಗೆ ಬಂದವ ನೀರಿಗೆ ಬರಲೇಬೇಕನ್ನೋ ಒಂದು ವ್ಯವಸ್ಥೆ ಇರ್ತದೆ. ಆದರೂ ರಿಕ್ಷಾದವರು ಕೂಡ ನಮಗೆ ಸ್ಪಂದಿಸ್ತಾ ಇದ್ದಾರೆ, ನಾವು ಕೂಡ ಅವರ ಜೊತೆ ಸ್ಪಂದಿಸ್ತಾ ಇದ್ದೇವೆ. ಸ್ವಲ್ಪ ಅಡ್ಜಸ್ಟ್ಮೆಂಟ್, ಈ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇಲ್ಲಿ ಸ್ವಲ್ಪ ನನ್ನ ಲೆಕ್ಕದಲ್ಲಿ ನೋಡುವಾಗ ಸ್ವಲ್ಪ ಕಡಿಮೆ ಇದೆ. ಅಲ್ಲಿ ಗಾಡಿ ತೆಗೆದಿಲ್ಲ ಏನಾಗ್ತದೆ ಅಂತೇಳಿ. ಈ ದೊಡ್ಡ ಗಾಡಿ ಬರುವಾಗ ಸಣ್ಣ ಗಾಡಿಯವರು ತೆಗಿಬೇಕು. ಈಗ ನನ್ನ ಹತ್ರ ಒಂದು ಸ್ಕೂಟರ್ ಇರ್ಬೋದು, ನಾನು ಬಸ್ ಬರುವಾಗ ನಾನು ಸ್ಕೂಟರ್ ತೆಗಿಲೇಬೇಕಾಗ್ತದೆ. ನಾನು ಅಲ್ಲಿ ಹಠ ಮಾಡಿ ಕೂತ್ಕೊಳ್ಳೋದಿಲ್ಲ, ನೀನೇ ಹಿಂದೆ ಹೋಗಂತೇಳಿ. ಅದು ದೊಡ್ಡ ಗಾಡಿ. ನಾವಾಗ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಖಂಡಿತವಾಗಿ ಕಟ್ಪಾಡಿಪೇಟೆಯಲ್ಲಿ ಬಸ್ ಒಳಗೆ ಬರುವುದಕ್ಕೆ ಏನೂ ಅಭ್ಯಂತರ ಇಲ್ಲ, ಏನೂ ತೊಂದರೆ ಇಲ್ಲ. ಈ ಬಸ್ಸಿನವರು ಕೂಡ ಸಾಕಷ್ಟು ಒಂದು ಅಲ್ಲಿ ಅನುಭವವನ್ನು ಅನುಭವಿಸಿ ಈಗ ಅವರು ಒಳಗೆ ನನ್ನ ಲೆಕ್ಕದಲ್ಲಿ ಬರ್ತಾ ಇಲ್ಲ. ಒಂದು ವಿರಾಮವನ್ನು ತೆಗೆದುಕೊಂಡು ಮತ್ತೆ ಮಾತಾಡ್ತೇನೆ. ವೀಕ್ಷಕರೇ, ನೀವೇ ನೋಡ್ತಾ ಇರುವಾಗ ಈ ಒಂದು ಕಟ್ಟಪಾಡಿಯ ಒಂದು ಬಸ್ ಸ್ಟ್ಯಾಂಡಿನ ಪ್ರಾಬ್ಲಮ್ನ ಕುರಿತಾಗಿ ಮಾತಾಡ್ತಾ ಇದ್ವಿ. ಇದೊಂದು ಪ್ರಮುಖವಾದಂಥ ಒಂದು ಜಂಕ್ಷನ್. ಇಲ್ಲೇ ಸರಿಯಾದ ರೀತಿಯಲ್ಲಿ ಸರ್ವಿಸ್ ಬಸ್ಸುಗಳು ಬಂದು ನಿಲ್ತಾ ಇಲ್ಲ ಅನ್ನೋದಕ್ಕೆ ಸಾಕಷ್ಟು ಕಾರಣಗಳನ್ನು ಹೇಳಿದ್ರು. ಕೇವಲ ಒಂದು ಗ್ರಾಮ ಪಂಚಾಯಿತಿಯನ್ನು ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ರು. ಈ ಕುರಿತಾಗಿ ಯಾಕೆ ಗ್ರಾಮ ಪಂಚಾಯಿತಿಯನ್ನು ಬೊಟ್ಟು ಮಾಡಿ ತೋರಿಸ್ತಾರೆ ಅಂತಕ್ಕಂಥ ಮಾತುಗಳನ್ನು ಕೂಡ ನಾನು ಮಾತಾಡ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಒಂದು ಕಟ್ಟಪಾಡಿಯ ಒಂದು ಪ್ರಮುಖವಾದಂಥ ಒಂದು ಜಂಕ್ಷನ್ನಲ್ಲೇ ಇಷ್ಟೊಂದು ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ, ಇಷ್ಟೊಂದು ಸಮಸ್ಯೆಗಳು ಮಿತಿ ಮೀರ್ತಾ ಇದೆ ಅಂತಂದರೆ ಇದನ್ನು ಸರಿ ಮಾಡೋ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಒಂದು ಕ್ರಮಗಳನ್ನು ಜರುಗಿಸ್ಬೋದು ಅಂತಕ್ಕಂಥ ವಿಚಾರವಾಗಿ ಕೂಡ ನಾವು ಚರ್ಚೆಯನ್ನು ಮಾಡ್ತೇನೆ. ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ನೀವು ತಿಳಿಸ್ಬೋದು. ಈಗಾಗಲೇ ಒಂದು ಮನವಿಗಳನ್ನು ಕೂಡ ಮಾಡಿದ್ದಾರೆ. ಶಾಲೆ ಮಕ್ಕಳಿಂದ ಹಿಡಿದು ಮುದುಕರಿಂದ ಹಿಡಿದು ಹೀಗೆ ಮಹಿಳೆಯರಿಂದ ಹಿಡಿದು ಹೀಗೆ ಪ್ರತಿಯೊಬ್ಬರು ಕೂಡ ಗ್ರಾಮ ಸಭೆಯಲ್ಲಿ ಮನವಿಗಳನ್ನು ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನು ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದು ಕರೆ ಇದೆ. ಹಲೋ ಹಲೋ ಎಸ್ ಹೇಳಿ ಸರ್, ಹೇಳಿ. ಹಲೋ ಜನರು ಇಲ್ಲಿಂದ ಹೋಗ್ತಿರ್ಲಿಲ್ಲ, ಜನರಿಗೆ ಹಲೋ ಕೇಳ್ತಾ ಇಲ್ಲ ಸರ್, ಹೇಳಿ ಹೇಳಿ. ಈಗ ಬಸ್ ಸ್ಟ್ಯಾಂಡ್ ಕೇಳ್ತಾ ಇಲ್ಲ ಸರ್, ಕೇಳ್ತಾ ಇಲ್ಲ, ಹೇಳಿ ಸರ್. ಈಗ ನಾನು ಹೇಳಿದಾಗೆ ನಾವು ಲಾಸ್ಟ್ ಟೈಮ್ ಪಂಚಾಯತ್ನಲ್ಲಿ ನವಯುಗ ಕಂಪನಿ ಇರ್ಬೋದು, ಸಂಬಂಧಪಟ್ಟ ಹೈವೇ ಪ್ರಾಧಿಕಾರ ಇಲಾಖೆಯವರು ನಾವು ಸಾಧಾರಣ ಒಂದು 6-7 ತಿಂಗಳ ಹಿಂದೆ ಕರೆದಿದ್ದೆವು. ಅಲ್ಲಿ ಯಾವ ಸಂಬಂಧಪಟ್ಟ ಅಧಿಕಾರಿ ವರ್ಗದವರು ಅಲ್ಲಿ ಬರಲಿಲ್ಲ. ಬಂದಿದ್ದಾರೆ ಖಾಲಿ ನವಯುಗದ ಖಾಲಿ ಮೇಸ್ತ್ರಿಗಳು ಮಾತ್ರ ನನಗೆ ಬಂದಾಗೆ ಕಾಣ್ತಾ ಇರ್ತದೆ ಅಲ್ಲಿ. ನಾನು ಕೂಡ ಆ ವೇದಿಕೆಯಲ್ಲಿ ಇದ್ದೆ. ನನ್ನ ಕಡೆ ನಿಮ್ಮ ಅಧಿಕಾರಿ ವರ್ಗದವರು ಎಲ್ಲಿದ್ದಾರೆ ಅಂತ ಹೇಳಿ
ಅಧಿಕಾರಿ ವರ್ಗದವರು ಬರಲಿಲ್ಲ. ಇವತ್ತು ಹೈವೇ ಪ್ರಾಧಿಕಾರ ಏನು ಇದೆಯಾ, ನ್ಯಾಷನಲ್ ಹೈವೇ ಅಥಾರಿಟಿ ಅದರಲ್ಲಿ ಇದೆ, ಅದು ಇವತ್ತಿಗೂ ಅವರು ಅಲ್ಲಿ ಸ್ಪಂದನೆ ಮಾಡ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಎಕ್ಸಾಂಪಲ್ ನಾನು ಉದಾಹರಣೆ ಹೇಳ್ತಾ ಇದ್ದೇನೆ, ಅಲ್ಲಿ ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ ಇವತ್ತಿಗೆ. ಒಂದು ನಮ್ಮ ಕೆಳಗಿನ ಕೆನರಾ ಬ್ಯಾಂಕಿನ ಪಕ್ಕದಲ್ಲಿ ಒಂದು ನನ್ನ ಲೆಕ್ಕದಲ್ಲಿ 1.5 ವರ್ಷ ಆಯ್ತು. ಇವತ್ತಿಗೂ ಅಲ್ಲಿ ಏನೋ ಒಂದು 4 ಬಂಡೆಕಲ್ಲು ಹಾಕಿ ಒಂದು ಕಬ್ಬಿಣದ ಆಂಗ್ಲರ್ ಮಾಡಿ ಬಿಟ್ರೆ ಇವತ್ತಿಗೂ ಅದಕ್ಕೆ ಏನೂ ಒಂದು ವ್ಯವಸ್ಥೆ ಆಗಲಿಲ್ಲ. ಹಾಗೆ ನಮ್ಮ ಈ ಭಾಗದಲ್ಲಿ ಕಟ್ಪಾಡಿ ಉಡುಪಿಗೆ ಹೋಗುವ ಎಕ್ಸ್ಪ್ರೆಸ್ ತಂಗುದಾಣ ಇರಬಹುದು, ಅಲ್ಲಿ ಇವತ್ತು ಪಂಚಾಯತ್ ಎದುರುಗಡೆ ಬಂದು ಬಸ್ ನಿಲ್ದಾಣ ಆಗ್ತಾ ಇದೆ. ಅಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗ್ತಾ ಇದೆ. ಅದು ಹೈವೇರು ಅದಕ್ಕೆ ಸರಿಯಾದ ಒಂದು ಸ್ಪಂದನೆಯನ್ನ ಮಾಡ್ತಾ ಇಲ್ಲ. ಇದಕ್ಕೆ ಎಲ್ಲದಕ್ಕೂ ಕೂಡ ಗ್ರಾಮ ಪಂಚಾಯತ್ ಅಂದ್ರೆ ಗ್ರಾಮ ಪಂಚಾಯತ್ ತಳಮಟ್ಟದಲ್ಲಿರುವಂತಹ ಒಂದು ಸ್ಥಳೀಯವಾದ ಸಂಸ್ಥೆ. ಅದಕ್ಕಿಂತ ಮೇಲಿನ ಒಂದು ಸಂಸ್ಥೆಗಳಿವೆ. ಅಧಿಕಾರಿ ವರ್ಗದವರಿದ್ದಾರೆ, ಜನಪ್ರತಿನಿಧಿಗಳು ಇದ್ದಾರೆ. ಜನಪ್ರತಿನಿಧಿಗಳು ಬಂದು ಅಲ್ಲಿ ಒಂದು ಗ್ರಾಮ ಪಂಚಾಯತ್ನಲ್ಲಿ ಭಾಗವಹಿಸಿ ಆ ಭಾಗದ ಸಮಸ್ಯೆ ಏನುಂಟಂತೇಳಿ ಆಲಿಸ್ಬೇಕು ಅವರು. ಯಾಕಂದ್ರೆ ಖಾಲಿ ಜನಪ್ರತಿನಿಧಿ ಅಂದ ಕೂಡಲೇ ನಾವು ಬೋರ್ಡ್ ಹಾಕೊಂಡು ತಿರ್ಗ್ಲಿಕ್ಕೆ ಆಗೋದಿಲ್ಲ. ಇವತ್ತು ಸಂಸದರು ಇರ್ಬೋದು, ಶಾಸಕರು ಇರ್ಬೋದು. ನಾನು ಇಲ್ಲಿ ಹೇಳ್ತಾ ಇದ್ದೇನೆ, ನಮ್ಮ ಸಂಸದರು, ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ನಮ್ಮ ಸಂಸದರು ನಮ್ಮ ಕಟ್ಪಾಡಿ ಗ್ರಾಮ ಪಂಚಾಯತ್ಗೆ ಎಷ್ಟು ಸಾರಿ ಬಂದರು, ನಮ್ಮ ಕಟ್ಪಾಡಿಯ ಜನರ ಏನು ಸಮಸ್ಯೆ ಅವರು ಆಲಿಸಿದ್ದಾರೆ, ಇದನ್ನು ನಾನು ಅವರಿಗೆ ಇವತ್ತಿಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದೇನೆ. ಹಾಗಾದ್ರೆ ಶಾಸಕರಿಗೆಲ್ಲ ಒಂದು ಮನವಿಯನ್ನ ಮಾಡಿದ್ರು ಕೂಡ ಅಂದ್ರೆ ಅವರು ಈ ಒಂದು ಸಮಸ್ಯೆಗಳನ್ನ ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ನಮ್ಮ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರು ಸಾಧಾರಣ ಒಂದು 8-9 ಬಾರಿ ಪಂಚಾಯತಿಗೆ ಬಂದು ಭೇಟಿಯನ್ನು ಇತ್ತು, ಜನರ ಸಮಸ್ಯೆಯನ್ನು ಅವರು ಆಲಿಸ್ತಾ ಇದ್ರು. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಸರ್? ನಿಮ್ಮ ಹೆಸರು? ಕಡಪಡಿಯಿಂದ ಪ್ರವೀಣ್ ಕುಮಾರ್ ಅಂತ ಹೇಳಿ. ಹೇಳಿ ಸರ್, ಹೇಳಿ. ಈಗ ಬಸ್ ಸ್ಟ್ಯಾಂಡ್ ಇದ್ರೆ ಬಸ್ಗಳು ಹೋಗ್ತಾ ಇಲ್ಲ ಅಂತ ನಿಮ್ಮ ಕಂಪ್ಲೇಂಟ್ಸ್ ಅಲ್ಲ. ಏನಾಗಿದೆ ಅಂದ್ರೆ ಜನರುಗಳು ಹೂವು ಮಾರ್ಕೆಟ್ ಹತ್ರ ನಿಲ್ತಾರೆ, ಬಸ್ ಅಲ್ಲೇ ಪಿಕಪ್ ಮಾಡ್ತಾರೆ. ಬಸ್ ಸ್ಟ್ಯಾಂಡ್ ಇದ್ರು ಜನಗಳು ಅಲ್ಲಿಗೆ ಹೋಗ್ತಿಲ್ಲ. ಯಾಕೆ? ಜನಗಳೇ ಮಾಡೋದಲ್ಲ. ಜನಗಳೇ ಮಾಡಿದ್ರಿಂದ ಬಸ್ನವರು ಅಲ್ಲಿ ಎಲ್ಲಿ ಸಿಗ್ತಾರೆ, ಕೈ ನಿಲ್ತಾರೆ, ಅಲ್ಲೇ ಪಿಕಪ್ ಮಾಡ್ತಾರೆ ಅವರು. ಜನರೇ ಎಲ್ಲಿ ನಿಲ್ತಾರೋ ಅಲ್ಲೇ ಬಸ್ ಹೋಗುತ್ತೆ, ಜನರೇ ನಿಲ್ತಾ ಇಲ್ಲ ಅಂತ. ಜನರೇ ಅಲ್ಲಿ ಬಸ್ ಸ್ಟ್ಯಾಂಡ್ ಯಾಕೆ ಹೋಗ್ತಿಲ್ಲ? ಅವ್ರು ಬಸ್ ಸ್ಟ್ಯಾಂಡ್ ಕಟ್ಟಿದ್ರು ಕೂಡ ಈಗ ಅವ್ರು ಅಷ್ಟು ಕಷ್ಟ ಬಂದು ಸಾಹಸ ಮಾಡಿ ಟ್ರಾಫಿಕ್ ಮಾಡಿ ಅವ್ರು ಯಾವ್ದನ್ನು ನೋಡ್ಕೊಳ್ಳೋದು? ಅವ್ರು ಒಂದೇ ಕೆಲಸ ಅವರಿಗೆ. ಅವ್ರು ಎಷ್ಟಂತ ನೋಡ್ಕೊಳ್ಳೋದು? 2 ಮೆನ್ ಇರೋದು, ಹೊಂದಾಡಿ ಮಾಡೋದವರು. ಖಂಡಿತ ಅಲ್ಲವಾ? ಹೌದೌದು. ನೋಡಿ, ಅಲ್ಲಿ ಬಸ್ ಸ್ಟ್ಯಾಂಡ್ ಬಸ್ನವ್ರು ಅಲ್ಲಿ ಪಿಕಪ್ ಮಾಡ್ತಿಲ್ವಾ? ಇವತ್ತು ಸರಿ ಊರಂಗ ನಿಲ್ಲಿಸ್ತಾರೆ, ಅಲ್ಲಿ ಪಿಕಪ್ ಮಾಡ್ತಾರೆ. ಎಷ್ಟಂತ ಓಡ್ತಿರೋದು ಬೆಳಗಿಂದ ಸಂಚಾರಕ್ಕೆ ಪೊಲೀಸ್ನವರು? ಹೌದಲ್ವಾ? ಹೌದೌದು, ಖಂಡಿತ ಖಂಡಿತ. ಅದನ್ನ ಒಂದು ತಿಳಿಸಿ. ಯಾಕೆಂದ್ರೆ ಪಾಪ ಪೊಲೀಸ್ನವ್ರ ಕಷ್ಟ ನಾವು ಸಂಚಾನಕ. ಹೌದೌದು. ಪಾಪ ಅವರೊಂದು ಜಿಸ್ಟಿಗೆ ಆ ಹೊತ್ತಿಗೆ ಧೂಳಿಗೆ ಎಲ್ಲ ತಿಂದು ಕಾಯಿಲೆ ಬಂದ್ರೆ ಯಾರು ಹೋಗ್ತಾರೆ ಬೆಳಗಿನ ಸಂಚಾನಕ? ಆಟೋದವ್ರು ಏನಾದ್ರು ಬಂದ್ರೆ ಆಕ್ಷನ್ ಮಾಡ್ಲಿ ಅವ್ರು ಬಸ್ನವ್ರ ಮೇಲೆ. ಚರ್ಚೆಯನ್ನ ಮಾಡ್ತೇನೆ ಸರ್, ಧನ್ಯವಾದಗಳು. ವಿನಯ್ ಕುಮಾರ್ ಸೊರಕೆ ಅವರ ವಿಚಾರವಾಗಿ. ವಿನಯ್ ಕುಮಾರ್ ಸೊರಕೆ ಅವರು ಕಳೆದ ಬಾರಿ 5 ವರ್ಷ ಅವರು ಶಾಸಕರಾಗಿದ್ರು, ಬೇಕಾದಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಆ ಭಾಗದಲ್ಲಿ ಪಂಚಾಯತ್ಗೆ ಭೇಟಿಯನ್ನು ಇಟ್ಟಿದ್ದಾರೆ, ಜನರ ಸಮಸ್ಯೆಯನ್ನು ಕೂಡ ಆಲಿಸಿದ್ದಾರೆ. ನಾನು ಈಗಿನ ಶಾಸಕರು ಯಾಕೆ ಬರ್ತಾ ಇಲ್ಲ ಅಂತ ನನಗೆ ಕೇಳಲಿಕ್ಕೆ ಆಗುದಿಲ್ಲ, ಅದು ಅವರಿಗೆ ಸಂಬಂಧಪಟ್ಟ ವಿಚಾರಗಳು. ಹಾಗೇನೆ ನಾನು ಇಲ್ಲಿ ಹೈವೇ ಅಂದ ಕೂಡಲೇ ನಾನು ಯಾವುದೇ ಒಂದು ಜನಪ್ರತಿನಿಧಿಗಳನ್ನು ಇಲ್ಲಿ ನಾನು ಟಾರ್ಗೆಟ್ ಮಾಡ್ತಾ ಇಲ್ಲ. ನಮ್ಮ ಶೋಭಾ ಕರಂದ್ಲಾಜೆ ಅವರು 5 ವರ್ಷ ಇವತ್ತು ಸಂಸದರಾಗಿದ್ರು. ನಾಳ್ದು ಆಯ್ತು, ಇನ್ನು ಇದ್ರೆ ಒಂದು ತಿಂಗಳು ಅವಧಿ ಇದೆ ಅವರದ್ದು. ಅವರು ಎಷ್ಟು ಬಾರಿ ಕಟ್ಪಾಡಿ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿದ್ದಾರೆ. ಅದೇ ಮಾರ್ಗದಲ್ಲಿ ಬರ್ತಾರೆ ಬಿಟ್ರೆ. ಯಾಕಂದ್ರೆ ಕಟ್ಪಾಡಿ ಇವತ್ತು ಜ್ವಲಂತ ಸಮಸ್ಯೆಯಾಗಿ ಉಳ್ಕೊಂಡಿದೆ ಕಟ್ಪಾಡಿಯಲ್ಲಿ. ಅದನ್ನ ಅವರು ಖಂಡಿತವಾಗಿ ಪರಿಹರಿಸುವಲ್ಲಿ ಅವರಿಗೆ ಸಾಧ್ಯತೆ ಇತ್ತು. ಯಾಕಂದ್ರೆ ಅವರದ್ದೇ ಆದಂತಹ ಒಂದು ಸರ್ಕಾರ ಇದ್ದದ್ರಿಂದ, ಸೆಂಟ್ರಲ್ ಗವರ್ಮೆಂಟ್ ಅವರದ್ದೇ ಇದ್ದದ್ರಿಂದ ಖಂಡಿತವಾಗಿ ಅವರಿಗೆ ಅಲ್ಲಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವಕಾಶಗಳು ಇತ್ತು. ಅವರು ಕಟ್ಪಾಡಿಗೆ ಇವತ್ತಿಗೂ ಒಂದು ಮುಖ ಮಾಡಿ ನೋಡಲಿಲ್ಲ. ಆದ್ರಿಂದ ಇಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಲ್ಲಿ ಸ್ಥಳೀಯ ಆ ಭಾಗದ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ವರ್ಗದವರು ಇರ್ಬೋದು. ಅಧಿಕಾರಿ ವರ್ಗದವರು ಬರಲಿಲ್ಲ, ಜನಪ್ರತಿನಿಧಿಗಳು ಅಲ್ಲಿ ಬರಲಿಲ್ಲ. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕಟ್ಪಾಡಿ ಗ್ರಾಮ ಪಂಚಾಯತ್ ಅನ್ನು ತೋರಿಸ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ ಯಾತಕ್ಕಾಗಿರ್ತದೆ ಅದು ಜನರಿಗೆ ಗೊತ್ತಿರಬೇಕು. ಗ್ರಾಮ ಪಂಚಾಯತಿನಿಂದ ಏನು ವ್ಯವಸ್ಥೆ ಅಂತೇಳಿ ಅದು ತಳಮಟ್ಟದಲ್ಲಿರುವಂತಹ ಒಂದು ಸಂಸ್ಥೆ. ಅದಕ್ಕಿಂತ ಮೇಲ್ಮಟ್ಟದಲ್ಲಿರುವಂತಹ ಹಲವಾರು ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, MLA, MP 5 ವಿಭಾಗಗಳಾಗಿ ಇವತ್ತು ವಿಂಗಡಿಸಿದ್ದಾರೆ. ಒಬ್ಬೊಬ್ಬರದ್ದು ಒಂದು ಕೆಲಸಗಳು ಇರ್ತವೆ. ಗ್ರಾಮ ಪಂಚಾಯತ್ ಏನುಂಟು ಅದರ ಕೆಲಸ ಮಾಡ್ತಾ ಇರ್ತದೆ, ಗ್ರಾಮ ಪಂಚಾಯತ್ ಅಂತೇಳಿ. ಅವರಿಗೆ ಟ್ರಾಫಿಕ್ನ ವ್ಯವಸ್ಥೆ, ಇನ್ನೊಂದು ವ್ಯವಸ್ಥೆ ಅವರಿಗೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಅಲ್ಲಿ ಅವರಿಗೆ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳು ಇವೆ. ಅಲ್ಲಿ ಆ ಭಾಗದಲ್ಲಿ ಏನು ಅಭಿವೃದ್ಧಿ ಆಗಬೇಕು ಅದರ ಜೊತೆಗೆ ಅವರು ಸ್ಪಂದಿಸ್ತಾ ಇರ್ತಾರೆ.
ಹಾಗೂ ಇದರ ಜೊತೆಗೆ ಕೂಡ ಯಾಕಂದರೆ ಕಟ್ಪಾಡಿಪೇಟೆ ಇವತ್ತು ಸಿಟಿಯಲ್ಲಿ ಇದೆ ನಮ್ಮದು. ಬೇಕಾದಷ್ಟು ನಾನು ಕೂಡ ಕಟ್ಪಾಡಿ ಗ್ರಾಮ ಪಂಚಾಯತ್ ಒಂದು ಅಧ್ಯಕ್ಷನಾಗಿದ್ದುಕೊಂಡು 2008-9 ನಾನು ಅಧ್ಯಕ್ಷನಾಗಿದ್ದೆ. ನಾನು ಕೂಡ ಆ ಭಾಗದ ಅಲ್ಲಿ ಏನು ಸಮಸ್ಯೆ ಇತ್ತು ಖಂಡಿತವಾಗಿ ನಾನು ಕೂಡ ಅವರೊಂದಿಗೆ ಸ್ಪಂದಿಸ್ತಾ ಇದ್ದೆ. ಯಾಕಂದರೆ ಪೊನ್ನುರಾಜರವರು DC ಆಗಿದ್ದರು, ಅವರು ಕೂಡ ಬಂದರು, ಹಾಗೆ ಮಾಡಬೇಕು ಹೀಗೆ ಮಾಡಬೇಕಂತ ಹೇಳಿದರು. ಅವರು ಕೂಡ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದು ಅವರು ಬಂದು ಹೋದ ಕೂಡಲೇ ಆ ಕಡೆ ಹೋದ ಕೂಡಲೇ ಈ ಕಡೆ ಬೇರೆ ಆಗ್ತಾ ಇರ್ತದೆ. ನಾನು ಆಗಲೇ ಹೇಳಿದ್ದೆ, ಕಾಪುನ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ದರು ಮಾನ್ಯ, ಅವರು ಬಂದು 2 ಸರಿ ಹಾಗೆ ಹೀಗೆ ಹೇಳಿ ಹೋಗಿದ್ದಾರೆ. ಅವರು ಆಚೆ ಹೋದ ಕೂಡಲೇ ಇಲ್ಲಿ ನಮ್ಮದು ಯಥಾ ರಾಜ ತಥಾ ಪ್ರಜಾ ಅಂತೇಳಿ ನಾವು ಹೇಳ್ತೇವೆ ಅಲ್ವಾ, ಹಾಗೆ ಆಗ್ತಾ ಇದೆ ಇವತ್ತು. ಹಾಗೆ ಆಗಬಾರ್ದು. ಯಾಕಂದರೆ ಜನರು ವ್ಯವಸ್ಥೆ ಮಾಡಿದರೆ ಮಾತ್ರ ಅಲ್ಲಿ ವ್ಯವಸ್ಥೆಗೆ ಒಂದು ಅರ್ಥ ಬರ್ತದೆ. ಮಾಡೋದು ಜನರೇ. ಸರ್ಕಾರ ಅಂದರೆ ಯಾರು? ಸರ್ಕಾರವನ್ನು ಆರಿಸುವವರು ಜನರೇ. ಜನರು ಅದಕ್ಕೆ ಸಹಕಾರ ನೀಡಿದರೆ ಮಾತ್ರ ಅಲ್ಲಿ ವ್ಯವಸ್ಥೆ ಆಗಲಿಕ್ಕೆ ಸಾಧ್ಯತೆ ಇದೆ. ಇಲ್ಲದಿದ್ದರೆ ಖಾಲಿ ಸರ್ಕಾರ ಪಂಚಾಯತ್ ಅದು ಇದು ಹೇಳಿದರೆ ಖಂಡಿತವಾಗಿ ಇಲ್ಲಿ ಅಭಿವೃದ್ಧಿ ಆಗಲಿ ವ್ಯವಸ್ಥೆ ಆಗಲಿ ಮಾಡಲಿಕ್ಕೆ ಕಷ್ಟ ಸಾಧ್ಯ ಅಂತೇಳಿ ನಂದು ಒಂದು ಅನಿಸಿಕೆ. ಒಂದು ಕರೆ ಇದೆ. ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಮೇಡಮ್? ನಿಮ್ಮ ಹೆಸರು? ಕಟ್ಪಾಡಿಯಿಂದ ಶ್ವೇತಾ ಅಂತ. ಹೆಸರು ಹೇಳಿ ಮೇಡಮ್. ಅದೇ ಬಸ್ ಸ್ಟ್ಯಾಂಡ್ ಪ್ರಾಬ್ಲಮ್ ಬಗ್ಗೆ ಆಕ್ಚುಲಿ ಜನರೇ ಪೊಲೀಸ್ ಸ್ಟೇಷನ್ ಹತ್ರ ಬಂದು ನಿಂತ್ಕೊಳ್ತಾರೆ. ಬಸ್ ಹೋಗಿ ನಿಲ್ಲಲ್ಲ. ಬಸ್ ಅವ್ರು ಅಫ್ಕೋರ್ಸ್ ಬಂದು ಪೊಲೀಸ್ ಸ್ಟೇಷನ್ ಹತ್ರನೇ ಸ್ಟಾಪ್ ಕೊಡ್ಬೇಕಾಗುತ್ತಾರೆ. ಎಷ್ಟು ಹೇಳಿದ್ರು ಅವ್ರು ಕೇರ್ ಮಾಡ್ತಾ ಇಲ್ಲ. ಇವನ್ ಓಡಿಸಿದ್ರು ಅರ್ಥ ಮಾಡ್ಕೊಳ್ತಿಲ್ಲ. ಯಾರ್ದು ಪ್ರಾಬ್ಲಮ್? ಪೊಲೀಸಿಗೆ ಕಣ್ಣಿರೋದು 2 ತಾನೇ. ಎಲ್ಲಾ ಕಡೆ ನೋಡ್ಕೊಳಕಾಗುತ್ತೆ. ಇವನ್ ಡ್ಯೂಟಿಯಲ್ಲಿ ಎಲ್ರು ಇರಲ್ಲ. ಏನ್ ಮಾಡ್ಕೋಬೇಕು? ಎಸ್, ಈ ಕುರಿತಾಗಿ ನಾನು ಚರ್ಚೆಯನ್ನು ಮಾಡ್ತೇನೆ ಮೇಡಮ್. ಧನ್ಯವಾದಗಳು. ಸಂಬಂಧಪಟ್ಟ ಅಲ್ಲಿಯ ಸ್ಥಳೀಯ ಹಲವಾರು ಸಂಘ ಸಂಸ್ಥೆಗಳು, ಕಾರು ಚಾಲಕರು, ರಿಕ್ಷಾ ಚಾಲಕರು, ಟೆಂಪೋ ಚಾಲಕರ ಮಾಲಕ ಸಂಘದ ಎಲ್ಲರೂ ಸೇರಿಕೊಂಡು 1-2 ದಿವಸ ಬಸ್ ನಿಲ್ದಾಣಕ್ಕೆ ಇಳಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಗ್ರಾಮ ಪಂಚಾಯತ್ ಕೂಡ ಅಭಿವೃದ್ಧಿಯಲ್ಲಿ ಭಾಗಿಯಾಗಿದೆ. ಆದರೂ ಇವರು ಬಸ್ಸಿನವರು ಏನು ಮಾಡ್ತಿದ್ದಾರೆ ಅಂದರೆ ಅವರು ಅದನ್ನು ಕೇರ್ಲೆಸ್ ಮಾಡ್ತಾ ಇದ್ದಾರೋ ಏನೋ, ಅವರಿಗೆ ಟೈಮಿಂಗ್ ಸಾಕಾಗ್ದಿಲ್ವಾ, ಈಗೆಲ್ಲ ಉಂಟಲ್ಲ 1 ನಿಮಿಷ, ಅರ್ಧ ನಿಮಿಷ, 1/4 ಸೆಕೆಂಡ್ ಅಂತೇಳಿ, ಆ ರೀತಿ ಅವ್ರದ್ದೆಲ್ಲ ಕಾಂಪಿಟೇಷನ್ ಈ ಕಂಪ್ಯೂಟರ್ ಯುಗದಲ್ಲಿ ಹಾಗೆ ಹೋಗ್ತಾ ಇದ್ದಾರೆ ನನಗೆ ಗೊತ್ತೇ ಇಲ್ಲ. ನಾನು ಇಲ್ಲಿ ಹೇಳುವುದು ಕಟ್ಪಾಡಿಯ ಒಂದು ಮಹಾಜನತೆಯಲ್ಲಿ ನಂದೊಂದು ವಿನಂತಿ ಇದೆ ಈ ಸಂದರ್ಭದಲ್ಲಿ. ಯಾಕಂದರೆ ನಾವು ಎಲ್ಲರೂ ಕಟ್ಪಾಡಿ ಬಸ್ ನಿಲ್ದಾಣ ಶಿರ್ವಕ್ಕೆ ಹೋಗುವವರು ಕಟ್ಪಾಡಿ ಬಸ್ ನಿಲ್ದಾಣದಲ್ಲೇ ನಿಲ್ಲಬೇಕು. ಅವರು ಆ ಜಾಗವನ್ನು ಬಿಟ್ಟು ಬೇರೆ ಎಲ್ಲಿಯೂ ನಿಲ್ಲಬಾರ್ದು. ಯಾಕಂದರೆ ಬಸ್ಸು ಜನರು ಇದ್ದಲ್ಲಿಗೆ ಬಸ್ ಖಂಡಿತವಾಗಿಯೇ ಬರ್ತದೆ. ಯಾಕಂದರೆ ಖಾಲಿ ಬಸ್ ಅವರು ತಿರುಗಿಸುವುದಿಲ್ಲ. ಅವ್ರಿಗೇನು ಗ್ರಾಚಾರವ ಖಾಲಿ ಬಸ್ ತಿರುಗಿಸ್ಲಿಕ್ಕೆ? ಅವರಿಗೂ ಅದಕ್ಕೆ ಬೇಕಾದಂಥ ಖರ್ಚು ವೆಚ್ಚಗಳಿವೆ. ಆ ಸಂದರ್ಭದಲ್ಲಿ ಅವರು ಬಂದೇ ಬರ್ತಾರೆ, ಖಂಡಿತವಾಗಿ ಬರ್ತಾರೆ. ಇದಕ್ಕೆ ನಮ್ಮ ಕಟ್ಪಾಡಿಯ ಮಹಾ ಜನತೆ ಕೂಡ ಅದರ ಜೊತೆಗೆ ಒಂದು ಸ್ಪಂದನೆಯನ್ನು ಮಾಡಬೇಕಂತೇಳಿ ನಾನು ಕಟ್ಪಾಡಿಯ ಒಂದು ಜನತೆ ಹತ್ರ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಅಲ್ಲಿ ಕೆಳಗೆ ಒಂದು ಬಸ್ ಸ್ಟಾಪ್ ಮಾಡಿದ್ದಾರೆ ಉಡುಪಿಗೆ ಹೋಗುದು. ಖಂಡಿತವಾಗಿಯೂ ಅಲ್ಲೇ ಹೋಗಿ ನಿಲ್ಲಬೇಕು. ಇದು ಏನಾಗಿದೆ ಅಂದರೆ ನಮ್ಮ ಕಟ್ಪಾಡಿ ಪಂಚಾಯತ್ ಇದೆ, ಅದು ಎದುರುಗಡೆ ಬಂದು ನಿಂತ್ಕೊಳ್ತಾರೆ. ಬಸ್ಸಿನವರನ್ನು ದೂಷಣ ಮಾಡೋದಾ, ಜನರನ್ನು ದೂಷಣ ಮಾಡೋದಾ ಅಂತೇಳಿ ನಮಗೆ ಅರ್ಥ ಆಗ್ತಾ ಇಲ್ಲ. ಪೊಲೀಸಿನವರು 1 ಬಸ್ ನೋಡೋದಾ, 2 ಬಸ್ ನೋಡೋದು, ಎಷ್ಟು ಬಸ್ ನೋಡ್ಬೋದು ಅವರು? ನಮಗೆ ಅಲ್ಲಿ ಇರುವುದು ಎರಡು ಪೊಲೀಸ್ ಮಿತ್ರರಿದ್ದಾರೆ ಅಲ್ಲಿ ಕೆಳಗೆ. ಅವ್ರ ಪಾಪ ಅವರಿಗೆ ಒಂದು ಚಹಾ ಕುಡಿಲಿಕ್ಕಿಲ್ಲ, ಎಳ ಕುಡಿಲಿಕ್ಕಿಲ್ಲ, ಬ್ಯಾರಿ ಕುಡಿಲಿಕ್ಕಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ತ್ರಿಶಂಕು ಪರಿಸ್ಥಿತಿಯಲ್ಲಿ ನಮ್ಮ ಕಟ್ಪಾಡಿಯ ಒಂದು ಪೊಲೀಸನವರಿದ್ದಾರೆ. ಅವ್ರು ಎಷ್ಟಂತೇಳಿ ಒಂದು ಕೆಲಸ ಕಾರ್ಯವನ್ನು ಮಾಡ್ಬೋದು ಸರ್? ಅವರಿಗೊಂದು ರೆಸ್ಟ್ ಬೇಡವಾ? ಏನು ಹೇಳ್ತೀವಿ ಸರ್? ಈಗಾಗಲೇ ಸುಮಾರಷ್ಟು ವಿಷಯಗಳನ್ನು ಹೇಳಿದ್ರು. ಇವರು ಗ್ರಾಮ ಪಂಚಾಯತಿಗೂ ಕೂಡ ತಮ್ಮದೇ ಆದ ಒಂದು ಲಿಮಿಟ್ಸ್ ಇರುತ್ತೆ. ಇನ್ನು ಅದೇ ರೀತಿಯಲ್ಲಿ ಹೆದ್ದಾರಿ ಪ್ರಾಧಿಕಾರ ಕೂಡ ಇದೆ. ನವಯುಗ ಕಂಪನಿಯವರು ಕೂಡ ಅವೈಜ್ಞಾನಿಕವಾದಂಥ ಒಂದು ಕಾಮಗಾರಿಯನ್ನು ಮಾಡಿದ್ದಾರೆ. ಹೀಗೆ ಸಾಕಷ್ಟು ವಿಷಯಗಳನ್ನು ಹೇಳಿದ್ರು. ಏನು ಹೇಳಿದ್ರಿ ನೀವು? ಈಗಾಗಲೇ ಈ ಮುಂಚೆ ಹೇಳಿದ್ರಿ ಗ್ರಾಮ ಪಂಚಾಯತಿಯವರು ಕೂಡ ಮೃತುವರ್ಜಿಯನ್ನು ವಹಿಸಬೇಕು ಅನ್ನುವಂಥ ಒಂದು ಮಾತು ಹೇಳಿದ್ರಿ. ಈಗ ಏನು ಹೇಳ್ತೀರಿ ಇವ್ರ ಮಾತನ್ನು? 3 ತಿಂಗಳ ಮುಂಚೆ ನಾನು ಕಟ್ಪಾಡಿಯಲ್ಲಿ ಪೇಟೆಯಲ್ಲಿ ಇದ್ದೆ. ಸನ್ಮಾನ್ಯ ಶಾಸಕರು ಒಂದ್ಸರಿ ಬಂದಿದ್ರು ಕಟ್ಪಾಡಿಗೆ. ಇದು ಪ್ರಾಬ್ಲಮ್ ಅಂದರೆ 2-3 ಆಕ್ಸಿಡೆಂಟ್ ಎಲ್ಲ ಜಾಸ್ತಿ ಆಯಿತು. ಆಗ ಸಂಬಂಧಪಟ್ಟ ಕೆಲವು ಅಧಿಕಾರಿಗಳು ಬಂದಿದ್ರು ಕಟ್ಪಾಡಿ ಪೇಟೆಗೆ. ಆಗ ಅದನ್ನು ಫ್ಲೈಓವರ್ ಮಾಡೋದಾ ಅಲ್ಲ ಓವರ್ ಬ್ರಿಡ್ಜ್ ಮಾಡೋದಾ ಅಂತ ಒಂದು ಸಮಸ್ಯೆ ಇತ್ತು. ಅಲ್ಲಿ ಏನಾದರೂ ಒಂದು ಮಾಡಿ ನಮ್ಮ ಜನರ ಪ್ರಾಣಕ್ಕೆ ಒಂದು ರಕ್ಷಣೆ ಕೊಡಿ ಅಂತ ಅಲ್ಲಿಯ ಎಲ್ಲ ಜನಗಳ ಕೂಗು. ಹಾಗಾಗಿ ಅದರ ಬಗ್ಗೆ ಯಾವ ರೀತಿಯ ಕ್ರಮ ತಗೊಂಡಿದ್ದಾರೆ ಗೊತ್ತಿಲ್ಲ. ಸನ್ಮಾನ್ಯ ಲೋಕಸಭಾ ಸದಸ್ಯರು ಶೋಭಾ ಕರಂದ್ಲಾಜೆ ಅವರಿಗೆ ಅದರ ಮುತುವರ್ಜಿ ಜಾಸ್ತಿ ಉಂಟು. ಅಂದ್ರೆ ಅದು ಹೈವೇ ಪ್ರಾಧಿಕಾರ ಬರುವುದೇ ಕೇಂದ್ರ ಸರ್ಕಾರಕ್ಕೆ. ಹಾಗಾಗಿ ಅವರ ಮುತುವರ್ಜಿ 5 ವರ್ಷದಲ್ಲಿ ಮಾಡಿಸಬೇಕಿತ್ತು. ಆದ್ರೂ ಸಹ ಅಶೋಕ್ ರಾವ್ ಹೇಳಿದಾಗೆ ಅವರು ಕಟ್ಪಾಡಿಗೆ ಮುಖ ಮಾಡಲಿಲ್ಲ. ಒಂದು ಕರೆ ಇದೆ. ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ಕಟಪಾಡಿಯಿಂದ ವಿಶಾಲ್ ಅಂತ. ಹೇಳಿ ಸರ್, ಹೇಳಿ. ಇದು ತುಂಬಾ ಸಮಸ್ಯೆ ಆಗ್ತಾ ಇದೆ. ತುಂಬಾ ಇದೇನು ಸರಿ ಆಗ್ತಾ ಇಲ್ಲ.
ಇದೇ ಕುರಿತಾಗಿ ನಾವು ಇಷ್ಟೊತ್ತು ಚರ್ಚೆಯನ್ನು ಮಾಡ್ತಾ ಇದ್ವಿ. ಜನರೇ ಒಂದು ಬಸ್ ಸ್ಟ್ಯಾಂಡಿಗೆ ಹೋಗಬೇಕು, ಆಗ ಬಸ್ನವರು ಬಸ್ ಸ್ಟ್ಯಾಂಡಿಗೆ ಬರ್ತಾರೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ರು ಈಗಾಗಲೇ ಗ್ರಾಮ ಪಂಚಾಯತಿಯವರು. ನಿಮ್ಮ ಪ್ರಕಾರ ಗ್ರಾಮ ಪಂಚಾಯತಿಯವರು ಏನೆಲ್ಲ ಒಂದು ಕೆಲಸಗಳನ್ನು ಮಾಡ್ಬೋದು ಅಂತ? ಅದು ಅವ್ರ ಸಂಬಂಧಪಟ್ಟ ಅನುದಾನ ಬರುತ್ತಲ್ಲ, ಅದರಲ್ಲಿ ನಿರ್ಮಾಣ ಮಾಡ್ಬೋದು. ಪಂಚಾಯತ್ನವರೇ ಜವಾಬ್ದಾರಿ ತಕೊಂಡು ಮಾಡ್ಬೋದಲ್ಲ. ಇಷ್ಟ ದಿನ ಆಗ್ಲಿಕ್ಕೆ ಸಮಸ್ಯೆ ಆಗ್ಲಿಕ್ಕೆ ಬಿಡ್ಲೇಬಾರ್ದು ಒಂದು ಗ್ರಾಮ ಪಂಚಾಯತ್. ಅದು ಅವರಿಗೆ ಜವಾಬ್ದಾರಿ ಇರುತ್ತಲ್ಲ. ಈಗಾಗಲೇ ಅವರು ಹೇಳಿದ್ರು ಗ್ರಾಮ ಪಂಚಾಯತಿ ಅಂತಕ್ಕಂಥದ್ದು ತಳಮಟ್ಟದ್ದು, ಇನ್ನೂ ಕೂಡ ಮೇಲಿನ ಒಂದು ದರ್ಜೆಗಳೆಲ್ಲ ಇದೆ, ಅದನ್ನೆಲ್ಲ ಮುಗಿದ ನಂತರ ನಮಗೆ ಒಂದು ಅಧಿಕಾರ ಸಿಗೋದು, ನಮಗೆ ಕಷ್ಟ ಆಗತ್ತೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ರು. ಇದಕ್ಕೇನು ಹೇಳ್ತೀರಿ? ಹೌದು, ಆದ್ರೆ ಅವರು ಒತ್ತಡ ಹಾಕ್ಬೇಕು ಮೇಲಿಗೆ. ಒತ್ತಡ ಹಾಕಿ ಹೇಗಾದ್ರೂ ಮಾಡಿ ಉದ್ಧಾರ ಮಾಡ್ಬೇಕು ಒಂದು ಬಸ್ ಸ್ಟಾಪ್ ಎಲ್ಲ. ಧನ್ಯವಾದಗಳು ಸರ್, ನಾನು ಮಾತಾಡ್ತೇನೆ ವಿಚಾರ. ಒತ್ತಡ ಹಾಕಿ ಅಂತ ಹೇಳ್ತಾರೆ. ಸ್ಥಳೀಯ ಅಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರೇ ಇದ್ದಾರೆ, ಅವರದೇ ಪಕ್ಷದ್ದು ಅಲ್ಲಿ ಮೆಂಬರ್ನವರಿದ್ದಾರೆ. ಯಾರು? ಲೋಕಸಭಾ ಸದಸ್ಯರು ಹಾಗೂ ಸ್ಥಳೀಯ ಶಾಸಕರು. ಹೇಗೂ ಮಾಡ್ಬೋದು. ಈಗ ಆಲ್ರೆಡಿ 6 ತಿಂಗಳಾಯ್ತು ಶಾಸಕರಿಗೆ, ಆದ್ರೂ ಸಹ ನಮ್ಮ ಕಡಪಾಡಿಯ ಪೇಟೆಯ ಸಮಸ್ಯೆ ಇನ್ನೂ ಬಗೆಹರಿಸುವ ಕಾಣಂಗಿಲ್ಲ. ಆದ್ರೂ ಸಹ ಇವರು ಹೇಳಿದಾಗೆ ಸರ್ಕಲ್ ಇನ್ಸ್ಪೆಕ್ಟರ್ ಹೊಸದಾಗಿ ಮಹೇಶ್ ಚಂದ್ರ ಅವರು ಬಂದಾಗ ಅವರು ಒಂದು 2 ದಿವಸ ಕಡಪಾಡಿಗೆ ಬಂದಿದ್ರು. ಬಂದು ಸರ್ವಿಸ್ ರೋಡಿಗೆ ಗಾಡಿ ಹೋಗುವ ಹಾಗೆ ಮಾಡಿದರು, ಬಸ್ಸನ್ನು ಸರ್ವಿಸ್ ರೋಡ್ ಕಳಿಸುವ ಹಾಗೆ. ಅಂದರೆ ಈಗ ಹೈವೇಯಲ್ಲಿ ಸಡನ್ನ ಬಂದು ಅವರು ಅಲ್ಲೇ ಬ್ರೇಕ್ ಆಗೋದು, ಹಿಂದಿನ ಗಾಡಿ ಬಂದು ಅದಕ್ಕೆ ಟಚ್ ಆಗೋದು, ಹಾಗೆ ಹಲವು ಇಂಥ ನಿರ್ದೇಶನಗಳು ಆಗಿದೆ, ಆಕ್ಸಿಡೆಂಟ್ ಆಗಿದೆ. ಹಾಗಾಗಿ ಸರ್ವಿಸ್ ರೋಡಲ್ಲಿ ಕಳಿಸಿ ಅದನ್ನು ಅಲ್ಲಿಂದ ಪಿಕಪ್ ಮಾಡಿಕೊಂಡು ಅಲ್ಲಿಂದ ಮುಂದೆ ಸಾಗುವ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ. ಒಳ್ಳೆ ಕೆಲಸ. ಟ್ಯಾಕ್ಸಿಯವರಿಗೆ ಮತ್ತೆ ಗೂಡ್ಸ್ ಟೆಂಪೋದವರಿಗೆ ಎಲ್ಲ ಬೇಕಾದಾಗೆ ಜಾಗ ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಆದ್ರೂ ಸಹ ಅಲ್ಲಿ ಅಕ್ವರಿ ಆದದ್ದು ಜಾಗ ಉಂಟು ತುಂಬಾ, ಅದನ್ನೆಲ್ಲ ಡೆಮಾಲಿಷ್ ಮಾಡ್ತೀರಂತ ಈಗ ಈ ನಮ್ಮ ಶಾಸಕರು ಅಲ್ಲ ಲೋಕಸಭಾ ಸದಸ್ಯರು ಇವರಿಗೆ DC ಅವರಿಗೆ ಏನಾದರೂ ಪ್ರಚಾರ ಹಾಕಿ ಎಕ್ವೈರಿ ಆದ ಜಾಗವನ್ನು ಡೆಮೊಲಿಷನ್ ಮಾಡಿ ಅಲ್ಲಿ ಪಾರ್ಕಿಂಗ್ ಸ್ಥಳವನ್ನು ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ ನನ್ನೊಂದು ಅಭಿಪ್ರಾಯ. ಈಗಾಗಲೇ ಇವರು ಮಾತಾಡಿದವರು ಕೂಡ ಹೇಳಿದ್ರು ಅವರಿಗೆ ಒತ್ತಡವನ್ನ ಹೇರಬೇಕು, ಅಂದ್ರೆ ಈ ಒಂದು ಮೇಲಿನ ಒಂದು ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳೇ ಹೀಗೆ ಮಾಡಿಸಿ ಅಂತ ಒಂದು ಒತ್ತಡವನ್ನ ಹೇರಬೇಕು. ಕಟ್ಪಾಡಿ ಗ್ರಾಮ ಪಂಚಾಯತ್ನಿಂದ ನಾವು ಸಾಮಾನ್ಯ ಸಭೆಯಲ್ಲಿ ಇರ್ಬೋದು, ಮಕ್ಕಳ ಗ್ರಾಮ ಸಭೆ ಇರ್ಬೋದು, ಮಹಿಳಾ ಗ್ರಾಮ ಸಭೆ ಇರ್ಬೋದು, ನಮ್ಮ ಸಾಮಾನ್ಯ ಸಭೆ ಇರ್ಬೋದು, ನಾವು ಎಲ್ಲದರಲ್ಲಿಯೂ ಚರ್ಚೆ ಮಾಡಿ ಸಾಮಾನ್ಯ ಸಭೆಯಲ್ಲಿ ಅದನ್ನ ಎಲ್ಲರೂ ಒಂದು ಒಮ್ಮತದ ಅಭಿಪ್ರಾಯವನ್ನ ಇಟ್ಟು ನಾವು ಸಂಬಂಧಪಟ್ಟ ಇಲಾಖೆಗೆ ನಾವು ಪತ್ರ ಮುಖೇನ ಸಂಪರ್ಕವನ್ನು ಮಾಡಿದ್ದೇವೆ. ಮುಖತವಾಗಿ ಕೂಡ ಅವರಿಗೆ ನಾವು ಮಾತಾಡಿ ಬಂದಿದ್ದೇವೆ. ಅವರು ಇಷ್ಟರವರೆಗೆ ಅವರು ಯಾವುದಕ್ಕೂ ನಮಗೆ ಆ ಸಂಬಂಧಪಟ್ಟ ಇಲಾಖೆಗಳು, ನಾನು ಇಲ್ಲಿ ಪ್ರಥಮವಾಗಿ ಹೇಳ್ತಾ ಇದ್ದೇನೆ, ರಾಷ್ಟ್ರೀಯ ಹೆದ್ದಾರಿಯವರು ನಮಗೆ ಸ್ಪಂದಿಸ್ತಾ ಇಲ್ಲ. ಇದು ಫಸ್ಟ್ ಆಫ್ ಆಲ್ ಬರುವುದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಒಂದು ಬಂದು ಸರಿ ಮಾಡಿದ್ರೆ ಖಂಡಿತವಾಗಿಯೂ ಅಲ್ಲಿ ವ್ಯವಸ್ಥೆ ಆಗಲಿಕ್ಕೆ ಸಾಧ್ಯತೆ ಇದೆ. ನವಯುಗದ ಅವ್ರ ಹತ್ರ ಕೇಳಿದ್ರೆ ಅವರು ಹೇಳ್ತಾರೆ ನಮಗೆ ಪೇಮೆಂಟ್ ಆಗ್ತಾ ಇಲ್ಲ ಅಂತೇಳಿ. ಇದು ನಮಗೆ ಬಂದ ಮಾಹಿತಿ, ನಮಗೆ ವಿಷಯ ಗೊತ್ತಿಲ್ಲ. ಯಾಕಂದ್ರೆ ನೋಡಿ, ಇವತ್ತು ಸುಂಕವನ್ನು ಟೋಲ್ ವಸೂಲು ಮಾಡ್ತಾ ಇದ್ದಾರೆ. ಟೋಲ್ ವಸೂಲು ಮಾಡಬೇಕಿದ್ರೆ ಅಲ್ಲಿ ವ್ಯವಸ್ಥೆ ಇದ್ರೆ ಮಾತ್ರ ಟೋಲ್ ಅನ್ನು ವಸೂಲು ಮಾಡುವಂತ ವ್ಯವಸ್ಥೆ ಇರ್ತದೆ ಅಲ್ಲಿ. ಖಂಡಿತ ಈ ಕುರಿತಾಗಿ ಒಂದು ಕರೆ ಇದೆ, ಮಾತಾಡ್ತೀನಿ. ಹಲೋ, ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ಹೇಳಿ ಸರ್. ಕಟಪಾಡಿಯ ವಿಚಾರವಾಗಿ ಮಾತಾಡ್ತಾ ಇದ್ದೀವಿ, ಬಸ್ ಸ್ಟಾಪ್ ಪ್ರಾಬ್ಲಮ್ ಅಂತ ಹೇಳಿ. ಮೇನ್ ಪ್ರಾಬ್ಲಮ್ ಏನಂದ್ರೆ ಅಂಡರ್ ಮಾಡಲಿಲ್ಲ, ಅಂಡರ್ ಪಾಸ್ ಗಳನ್ನ ಮಾಡ್ಲಿಲ್ಲ ಅಂತ ನೀವು ಹೇಳ್ತಾ ಇರೋದು. ಹೌದು. ಮತ್ತೆ ನೆಕ್ಸ್ಟ್ ಹೈವೇ ಅಲ್ಲಿ ಬಸ್ ಸ್ಟಾಪ್ ಮಾಡಿದ್ರು, ಮತ್ತೆ ಅಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು. ಒಂದು ಯಂಗ್ ಯುವತಿ ತೀರುವುದು, ಒಂದು ಬ್ಯಾರಿಗೇಟ್ ಹಾಕಿ ಬಸ್ ಅನ್ನು ಮುಂದೆ ಪಾರ್ಕ್ ಮಾಡಿ ಅಂತ ಹೇಳಿದ್ರು. ಈಗ ಅದನ್ನು ಸರ್ವಿಸ್ ರೋಡ್ ಅಲ್ಲಿ ಮಾಡಿದ್ದಾರೆ. ಇಷ್ಟು ವರ್ಷ ಯಾಕೆ ಅದನ್ನು ಮಾಡಲಿಲ್ಲ ಸರ್ವಿಸ್ ರೋಡ್ ಅಲ್ಲಿ? ಮೊನ್ನೆ ಒಂದು ಹಂಪ ಮಾಡಿದ್ರು ಸರ್ವಿಸ್ ರೋಡ್ ಅಲ್ಲಿ, ಅದಕ್ಕೆ ಸೂಚನಾ ಫಲಕ ಎಂತ ಇರ್ಲಿಲ್ಲ. ಒಂದು ಆಕ್ಸಿಡೆಂಟ್ ಆಗಿ ಒಂದು ಜೀವ ಸಹ ಹೋಯ್ತು. ಈಗ ಮತ್ತೆ ವಿಷಯಕ್ಕೆ ಬಂದ್ರೆ, ಇವರೆಲ್ಲ ಹೇಳಿದ್ರು ಆಚೆ ಬಸ್ ಬರುದಿಲ್ಲ ಆಗ್ತದಂತ. ಈಚೆ ಬಸ್ ನಿಲ್ಲುದಿಲ್ಲ. ಪಂಚಗಲ್ಲಿಂದ ಉಡುಪಿ ಹೋಗುವ ಬಸ್ ಡೈರೆಕ್ಟ್ ಹೋಗಿ ಕಟ್ಪಾಡಿ ಆಚೆ ನಿಲ್ತದೆ ಪಂಚದ ಹತ್ರ. ಈಚೆ ಜನರಿಗೆ ಹೋಗುವವರಿಗೆ ಅವರಲ್ಲಿ ಕ್ರಾಸ್ ಮಾಡಿ ಬರ್ಬೇಕಲ್ಲ, ಅದು ರಿಸ್ಕ್ ಅಲ್ಲ. ಪೊಲೀಸ್ ಯಾವತ್ತೂ ಇರುದಿಲ್ಲ ಅಲ್ಲಿ. ನಿಮ್ಮ ಪ್ರಕಾರ ಇದನ್ನೆಲ್ಲ ಯಾರು ಸರಿ ಮಾಡಬಹುದು ಅಂತ? ಅಲ್ಲ, ಅದು ಸಂಬಂಧಪಟ್ಟ ಅಧಿಕಾರಿ ಮಾಡ್ಬೇಕಲ್ಲ. ನಾವು ಎಷ್ಟು ಪ್ರಯತ್ನ ಮಾಡಿದ್ರೆ, ನೀವು ಎಷ್ಟು ಮೀಡಿಯಾದಲ್ಲಿ ಹಾಕಿ ಎಂತ ಆಗ್ತಿಲ್ಲ. ಅಂಡರ್ ಪಾಸ್ ವಿಷಯ ಎಂತ ಆಗ್ಲಿಲ್ಲ ಇಷ್ಟರವರೆಗೆ, ಇಷ್ಟು ವರ್ಷ ಆಯ್ತು. ನಂದು ಪಾಯಿಂಟ್ ಏನಂದ್ರೆ, ಈ ಸೈಡ್ ಒಂದು ಬಸ್ ಸ್ಟಾಪ್ ಬೇಕು. ವಿಜಯಲಕ್ಷ್ಮಿ ಇದೆಯಲ್ಲ ಆಚೆ, ಬರುವಾಗ ಬಸ್ ಸ್ಟಾಪ್ ಇದೆ, ಹೋಗುವಾಗ ಯಾಕಿಲ್ಲ? ಇಲ್ಲಿ ಸಂತೆ ಹೋಗುವವರು ಅಲ್ಲಿ ಇಟ್ಕೊಂಡು ಈಚೆ ಬರಬೇಕು. ಸೊ ಇದರ ಬಗ್ಗೆ ಏನಾದ್ರು ಮಾಡ್ಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಹೇಳಿದ್ರು ಅವರು ಈಗಾಗಲೇ ಹೇಳಿದ್ರು ಅಂಡರ್ ಪಾಸಿನ ವಿಚಾರವಾಗಿ ಕೂಡ ಯಾವುದೇ ರೀತಿಯಾದಂತಹ ಗಮನವನ್ನು ಹರಿಸಲಿಲ್ಲ. ಅಂಡರ್ ಪಾಸ್ ಸರಿಯಾಗಿ ಮಾಡಿದಿದ್ರೆ ನಮ್ಗೇನೋ ಒಂದು ಒಳ್ಳೇದಾಗ್ತಿತ್ತು ಅನ್ನುವಂತ ಒಂದು ಪ್ರಾಜೆಕ್ಟ್ ಇತ್ತು, ಅದು ಏನೋ ಒಂದು ವ್ಯವಸ್ಥೆಯಿಂದ ಅಲ್ಲಿ ಬದಲಾವಣೆ ಆಗಿದೆ. ಅದೇ ಅವಾಗಲೇ ಮಾಡಿದ ಈ ಸಮಸ್ಯೆಗಳು ಖಂಡಿತವಾಗಿ ಇರ್ತಿರ್ಲಿಲ್ಲ. ಯಾಕಂದ್ರೆ ನಮ್ಮ ಕಿನ್ನಿಮುಲ್ಕಿ ಜಯದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಹೋಗೋ ಒಂದು ವ್ಯವಸ್ಥೆ ನಮ್ಮ ಕಟ್ಪಾಡಿ ಆಗ್ತಿದ್ರೆ ಖಂಡಿತವಾಗಿ ಈ ಸಮಸ್ಯೆಗಳು ನಾವು ಇಲ್ಲಿ ಟಿವಿಯಲ್ಲಿ ಬಂದು ಕೂತ್ಕೊಳ್ಳಿಕ್ಕೂ ಇಲ್ಲ, ಮೊದಲೇ ಎಚ್ಚೆತ್ಕೊಳ್ಬೇಕಾಗಿತ್ತು, ಮಾಡ್ಲಿಲ್ಲ ಅಂತ. ಅದೇನೋ ಅಲ್ಲಿ ಒಂದು ಹೇಗೆ ಬದಲಾವಣೆ ಆಯ್ತು ಅಂತೇಳಿ ನಮ್ಗೆ ಕಟ್ಪಾಡಿ ಭಾಗದವರಿಗೆ ಖಂಡಿತ ಮಾಹಿತಿ ಇಲ್ಲ. ಅದು ಆಲ್ರೆಡಿ ಈಗ ಏನು ವ್ಯವಸ್ಥೆ ಉಂಟೋ ಆ ರೀತಿಯಲ್ಲಿ ವ್ಯವಸ್ಥೆ ಆಗ್ತಾ ಹೋಗಿ ಆಗಿದೆ. ನಾವು ಅಲ್ಲಿ ಏನ್ ಮಾಡುವ ವ್ಯವಸ್ಥೆಗಳು ಇಲ್ಲ. ಇಲ್ಲಿ ನಾನು ಇನ್ನೊಂದು ಅಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಈಗ ನಮ್ಮ ಉಡುಪಿ ಜಿಲ್ಲೆಗೆ ಮಾನ್ಯ ಜಿಲ್ಲಾಧಿಕಾರಿಯವರು ಹೊಸದಾಗಿ ನೇಮಕವಾಗಿ ಬಂದಿದ್ದಾರೆ. ಅವರಿಗೆ ನಾನು ಕಟ್ಪಾಡಿ ಜನತೆಯ ಪರವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅವರು ಕೂಡ ಒಂದು ಗಂಟೆಯ ಟೈಮನ್ನು ಕಟ್ಪಾಡಿಯ ಭಾಗಕ್ಕೆ ಮೀಸಲಿಟ್ಟು ಆ ಭಾಗದ ಸಮಸ್ಯೆ ಏನು ಜ್ವಲಂತ ಸಮಸ್ಯೆ ಇದೆ ಅಲ್ಲಿ ಬಂದು ಅವರು ಕಣ್ಣಾರೆ ಕಂಡು ಪರಾಂಬರಿಸಿ ನೋಡಿದರೆ ಅವರಿಗೆ ಕೂಡ ಆ ರೀತಿಯೊಂದು ವ್ಯವಸ್ಥೆ ಅರ್ಥ ಆಗ್ಬೋದು ಅಂತೇಳಿ ನನ್ನದೊಂದು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರ ಹತ್ರ ನಾನು ಈ ಸಂದರ್ಭದಲ್ಲಿ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ RTO ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆಯವರು ಇರ್ಬೋದು. ಕಟ್ಪಾಡಿಯಲ್ಲಿ ನಾನು ಹೇಳಿದ್ದೆ, ಕಟ್ಪಾಡಿಯಲ್ಲಿ ಹೆಚ್ಚಿನ ಅಲ್ಲಿ ಟ್ರಾಫಿಕ್ ಪೊಲೀಸ್ ಅಂತೇಳಿ ಖಂಡಿತ ಇಲ್ಲ. ಅಲ್ಲಿ ಇದ್ದವರು ಏನೋ ಪಾಪ ಅವರ ವ್ಯವಸ್ಥೆಯನ್ನ ಇವತ್ತಿಗೂ ಮಾಡ್ತಾ ಇದ್ದಾರೆ. ಅವರು ಪಾಪ ಎಷ್ಟೋ ಹೋರಾಟ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ ಅನ್ನದೇ. ಅವ್ರಿಗೆ ಊಟ ಮಾಡಿದ್ರು ಊಟ ಬಿಟ್ಟು ಅವರು ಓಡಿ ಬಂದದ್ದುಂಟು. ಇದು ನಾನು ಕಣ್ಣಲ್ಲಿ ನೋಡಿದಂತ ವ್ಯವಸ್ಥೆ. ಪಾಪ ಅವ್ರು ಏನೋ ಸೋಡ ಕೊಡ್ತಾ ಇರ್ತಾರೆ, ಸೋಡ ಬಿಟ್ಟು ಓಡಿ ಹೋದದ್ದುಂಟು. ಎರಡು ಜನ ಹೌದು, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅವರ ಮಟ್ಟಿಗೆ ಏನು ಹೇಳಲಿಕ್ಕಿಲ್ಲ. ಮತ್ತೊಂದು ವಿಚಾರ ಇಲ್ಲಿ ನಾನು ಬಸ್ಸು ಮಾಲಕರ ಸಂಘದ ಅಧ್ಯಕ್ಷರಲ್ಲಿ ಮತ್ತು ಪದಾಧಿಕಾರಿಗಳವರೊಂದಿಗೆ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಈ ಕುರಿತಾಗಿ ನಾವು ಮತ್ತೆ ಮಾತಾಡುವ, ಒಂದು ವಿರಾಮದ ನಂತರ ಮತ್ತೆ ಮಾತಾಡುವ. ವೀಕ್ಷಕರು, ನೀವೇ ನೋಡ್ತಾ ಇರುವಾಗ ಈ ಒಂದು ಕಟ್ಪಾಡಿಯ ಪ್ರಾಬ್ಲಮ್ ಅನ್ನುವಂಥದ್ದು ಹೇಗೆ ಜನಪ್ರತಿನಿಧಿಗಳು ಕೂಡ ಈ ಒಂದು ವಿಷಯದಲ್ಲಿ ಸ್ಪಂದಿಸಬೇಕು ಅನ್ನೋ ವಿಚಾರಕ್ಕೆ ತಿರುಗ್ತು. ಇನ್ನು ಅದೇ ರೀತಿಯಲ್ಲಿ ಯಾರೆಲ್ಲ ಬಂದು ಜನಪ್ರತಿನಿಧಿಗಳಾದಂಥವ್ರು ಬಂದು ಭೇಟಿಯನ್ನು ಮಾಡಲಿಲ್ಲ, ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಅವರು ಕೂಡ ಕ್ರಮಗಳನ್ನು ಜರುಗಿಸಲಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಚರ್ಚೆಗೆ ಗ್ರಾಸವಾಯಿತು. ಇನ್ನು ಈ ಕುರಿತಾಗಿ ಮತ್ತೆ ಮಾತಾಡ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ಬಸ್ ಸ್ಟಾಪ್ ಪ್ರಾಬ್ಲಮ್ ಅನ್ನುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೇವೆ. ಗ್ರಾಮ ಪಂಚಾಯಿತಿ ಒಂದು ಇತಿಮಿತಿಗಳಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳ ಒಂದು ಕರ್ತವ್ಯಗಳಾಗಿರ್ಬೋದು, ಅದೇ ರೀತಿಯಲ್ಲಿ ಅಲ್ಲಿನ ನಾಗರಿಕರು ಕೂಡ ಯಾವ ರೀತಿಯಾದಂಥ ಒಂದು ಕರ್ತವ್ಯವನ್ನು ಪಾಲಿಸಬೇಕು ಅನ್ನುವಂಥ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗಿದೆ. ಈಗಾಗಲೇ ನೀವು ಮಾತಾಡ್ತಾ ಇದ್ರಿ ಬಸ್ ಮಾಲೀಕರ ವಿಚಾರವಾಗಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಬೇಕು ಅನ್ನೋ. ಖಂಡಿತ ಬಸ್ ಮಾಲಕರಲ್ಲಿ ನಾನು ಬಸ್ ಮಾಲಕರ ಸಂಘದ ಅಧ್ಯಕ್ಷರಲ್ಲಿ ಆಗಿರ್ಬೋದು, ಪದಾಧಿಕಾರಿ ಅವರ ಹತ್ರ ಕೂಡ ಇರ್ಬೋದು, ನಾನು ಈ ಸಂದರ್ಭದಲ್ಲಿ ಅವರ ಹತ್ರ ವಿನಂತಿಯನ್ನ ಮಾಡೋದು ಏನಂದ್ರೆ, ಅವರು ಎಕ್ಸ್ಪ್ರೆಸ್ ಬಸ್ ಒಳಗೆ ಬರ್ಲಿಕ್ಕೆ ಆಗೋದಿಲ್ಲ. ಸರ್ವಿಸ್ ಸಿಟಿ ಬಸ್ ಬರ್ತದೆ, ಮಟ್ಟಿಗೆ ಹೋಗುದು ಮಾತ್ರ. ಇವಾಗ ಅಲ್ಲಿ ಏನು ಸರ್ವಿಸ್ ಬಸ್ಗಳು ಇವೆಯಾ ಅದನ್ನ ಖಂಡಿತವಾಗಿ ಅವರು ಬಸ್ ಸಂವಿಧಾನಕ್ಕೆ ಬರ್ಲಿಕ್ಕೆ ಹೇಳಿ ಕಳಿಸ್ಲಿಕ್ಕೆ. ಹಾಗೇನೆ ಅಲ್ಲಿ ನಮ್ಮ ಎಕ್ಸ್ಪ್ರೆಸ್ ಹೈರ್ ಪ್ರೈಮರಿ ವಿಕೆಟ್ ಅವರ ಪಕ್ಕ ಕೆಳಗೆ ಮುಂಚೆ ಹೋಗ್ತಿದ್ರು. ಹಾಗೆ ಏನು ಕಟ್ಪಾಡಿ ಕಾಪು ಪಾಂಗಳಿಂದ ಬಂದಂತ ಬಸ್ಸುಗಳು ಕಟ್ಪಾಡಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಲಿಸಿ ಅಲ್ಲಿ ಜನರನ್ನು ಹತ್ತಿಸಿ ಇಳಿಸಿ ಪುನಃ ಹೋಗುದು ಓಲ್ಡ್ MBC ರಸ್ತೆಯಲ್ಲಿ ಹೋಗ್ತಾ ಇತ್ತು. ಹಾಗೆ ಬರುವ ಬಸ್ಸುಗಳು ಈಗ ಅಲ್ಲಿ ಬರ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಅಲ್ಲಿ ಡಿವೈಡರ್ ಇಲ್ಲ. ಈ ಶಿರ್ವಕ್ಕೆ ಹೋಗುವ ಬಸ್ಸುಗಳು ಕೂಡ ಇವತ್ತು ನಮ್ಮ ಬಸ್ ಸಂವಿಧಾನಕ್ಕೆ ಬರ್ಬೇಕಂತೇಳಿ ನಾನು ಅವರ ಹತ್ರ ಈ ಸಂದರ್ಭ ವಿನಂತಿಯನ್ನು ಮಾಡ್ತೇನೆ. ಅವರು ಕೂಡ ನಮ್ಮೊಂದಿಗೆ ಕಟ್ಪಾಡಿ ಜನತೆಯೊಂದಿಗೆ ಅವರು ಕೂಡ ಸಹಕಾರವನ್ನು ನೀಡಬೇಕು. ಯಾಕಂದ್ರೆ ಅವರಿಗೆ ಕಟ್ಪಾಡಿಯ ಜನತೆಯಲ್ಲಿ ಕೂಡ ಅವರಿಗೆ ಅಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಇಲ್ಲ ಸರ್ತ ಹೋದ್ರೆ ಅವರಿಗೆ ಪ್ಯಾಸೆಂಜರ್ ಇಲ್ಲ.
ಅಲ್ಲ ಅವರು ಏನ್ ಹೇಳ್ತೀರಿ ಸರ್ ನೀವೊಂದು ಈ ವಿಚಾರವಾಗಿ? ಯಾಕೆಂದ್ರೆ ಸಾಕಷ್ಟು ವ್ಯಾಪಾರ ವಹಿವಾಟುಗಳು ನಡೆಯುವಂತ ಒಂದು ಕಟಪಾಡಿಯಲ್ಲೇ ಇಷ್ಟೊಂದು ಸಮಸ್ಯೆಗಳಾಗ್ತಾ ಇದೆ, ಜ್ವಲಂತ ಸಮಸ್ಯೆಗಳು, ಅವರೇ ಹೇಳ್ದಾಗೆ ಜ್ವಲಂತ ಸಮಸ್ಯೆಗಳಾಗ್ತಾ ಇದೆ ಅಂತಂದ್ರೆ ಇದಕ್ಕೆ ಏನ್ ಹೇಳ್ತೀರಿ ಅಂತ? ನೋಡಿ, ಈಗ ಬಸ್ಸಿನ ವಿಷಯ ಹೇಳಿದ್ರು ಅವರು, ಕರೆಕ್ಟ್. ಆದ್ರೂ ಸಹ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ, ತಾವು ಸದಸ್ಯರು ಆ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಆ ಬಸ್ ಮಾಲಕರನ್ನು ಕರೆದು ಸ್ವಲ್ಪ ಇವರೇ ಪಂಚಾಯತ್ನವರೇ ಮಾತಾಡೋದು ಒಳ್ಳೇದು ನನ್ನ ಲೆಕ್ಕದಲ್ಲಿ. ಅವರೇ ಮಾತಾಡಿ ಅಲ್ಲಿ ವರ್ತಕರನ್ನು ಕರೆದು, ಅಲ್ಲಿ ಯಾವರೆಲ್ಲ ರೋಡ್ ಸೈಡೆಲ್ಲ ಗಾಡಿ ಇಡ್ತಾರೆ ಅವರನ್ನು ನಾವು ನಮ್ಮ ಅಂಗಡಿ ಎದುರುಗಡೆ ಬಂದಾಗ ನಾವು ಹೇಳ್ಬೇಕಾಗುತ್ತದೆ, ಸ್ವಲ್ಪ ಆದರೂ ಒಂಚೂರು ಬದಿಗಿಡಿಯಲ್ಲಿ ಬಸ್ ಬರ್ತದೆ, ಇಲ್ಲದೆ ವಾರ್ನ್ ಆಗ್ತಾರೆ ಅವರು ಹಾಗೆ ಅಂತ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಅವರಿಗೆ ವ್ಯವಸ್ಥಿತವಾಗಿ ಒಳಗೆ ಬರುವ ಹಾಗೆ ಮಾಡ್ಬೋದು ನನ್ನ ಅಭಿಪ್ರಾಯ. ಮತ್ತು ಇನ್ನೊಂದು ಅವರು ಹೇಳಿದರು, ಮಂಚಕಲಿಂದ ಬರುವಾಗ ಅಲ್ಲಿ ಹೈವೇ ಕ್ರಾಸ್ ಆಗಿ ನಿಲ್ತಾರೆ, ಈ ಕಡೆ ಬರಲಿಕ್ಕೆ ಕಷ್ಟ ಆಗ್ತದೆ ಅಂತ. ಅಲ್ಲಿಂದ ಬಂದವರು ಬಸ್ಸಿನ ಮಾಲಕರಿಗೆ ಹೇಳೋದು, ಮಂಚಕಲ್ ಶಿರ್ವದಿಂದ ಬಂದವರು ಹೈವೇ ಕ್ರಾಸ್ ಆಗಿ ಸ್ಟಾಪ್ ಮಾಡೋದು ಬೇಡ, ಅಲ್ಲೇ ಈ ಕಡೆ ಅವರು ಹೇಗೆ ಉಡುಪಿಯಿಂದ ಬಂದು ಈ ಕಡೆ ಬಸ್ ಸ್ಟ್ಯಾಂಡಲ್ಲಿ ಪಿಕಪ್ ಮಾಡ್ತಾರೆ ಹಾಗೆ ಈ ಕಡೆ ಡೌನ್ ಮಾಡಲಿ, ಇಳಿಸಿ ಹೋಗಲಿ. ಹಾಗೆ ಈಗಿನವ್ರಿಗೆ ಕಷ್ಟ ಆಗ್ತದೆ. ಇಲ್ಲದ್ರೆ ಸ್ವಲ್ಪ ಶಾಲಾ ಕಾಲೇಜ್ ಮಕ್ಕಳಿಗೆ ಅವರು ಆಚೆಯಿಂದ ಬಂದವರೆಲ್ಲ ಈ ಕಡೆ ನಿಲ್ಸೋದು, ಹೈವೇಯಿಂದ ಕ್ರಾಸ್ ಆಗಿ ನಿಲ್ಸೋದು, ಈ ಕಡೆ ನಿಲ್ಸಿದ್ರೆ ಸ್ವಲ್ಪ ಆದ್ರೂ ನನಗೆ ಒಳ್ಳೆಯ ಒಂದು ಇದಾಗ್ತದೆ, ಬೆಳವಣಿಗೆ ಅಂತ ಹೇಳ್ಬೋದು. ಈಗಾಗಲೇ ಅವ್ರು ಹೇಳಿದ್ರು, ಬಸ್ ಮಾಲಕ ಚಾಲಕರು ಪದಾಧಿಕಾರಿಗಳು ಅವರೆಲ್ಲರನ್ನ ಕೂರಿಸಿ ಒಂದು ಸಾಮಾನ್ಯ ಸಭೆಗೆ ಕರೆಸಿ ಈ ಒಂದು ವಿಚಾರವಾಗಿ ನಾವು ಬಸ್ಸಿನವರನ್ನೆಲ್ಲ ವಿಚಾರವನ್ನ ಬಸ್ ಮಾಲೀಕರಿಗೆ ಬಸ್ಸಿನವರನ್ನು ಕರೆಸುವುದು ನಾವು ಕಷ್ಟ. ನಾವು ಸಂಬಂಧಪಟ್ಟ ಇಲಾಖೆ ಇದೆ, RTO ಇಲಾಖೆ ಇದೆ. RTO ಇಲಾಖೆಯವರು ಬಸ್ ಅಲ್ಲಿ ತಿಂಗಳಿಗೊಮ್ಮೆ ಅಲ್ಲಿ ಸಭೆಗಳು ಆಗ್ತಾ ಇರ್ತವೆ. RTO ಅವರು ಸಭೆ ಕರೀತಾರೆ, ಬಸ್ ಚಾಲಕ ಮಾಲಕರ ಸಂಘದ ಓನರನ್ನು ಕರೀತಾರೆ. ಅವರು ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತೇಳಿ RTO ಅವರು DCO ಅವರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ವರ್ಗದವರು ಕೂತ್ಕೊಳಿಸಿ ಅವರಿಗೆ ವ್ಯವಸ್ಥೆಯನ್ನು ಅವರು ಹೇಳಬೇಕು. ನಾವು ಒತ್ತಡವನ್ನು ಖಂಡಿತವಾಗಿ ಇವತ್ತಿಗೂ ಹಾಕ್ತಾ ಇದ್ದೇವೆ, ಮುಂದೆ ಕೂಡ ಹಾಕ್ತೇವೆ. ಯಾಕಂದ್ರೆ ಗ್ರಾಮ ಪಂಚಾಯತ್ ಇರುವುದು ಜನರಿಗಾಗಿ, ಜನರಿಂದ ಆರಿಸಿದಂತಹ ಒಂದು ಪಂಚಾಯತ್, ಅದು ಜನರಿಗಾಗಿ ಇರುವಂತ ಸಂಸ್ಥೆ. ಹಾಗಾಗಿ ಜನರು ಹೇಳಿದ್ದನ್ನ ಖಂಡಿತವಾಗಿಯೂ ಕಡಪಾಡಿ ಗ್ರಾಮ ಪಂಚಾಯತ್ ಇವತ್ತು ಮಾಡ್ತಾ ಇದೆ. ಈ ವಿಚಾರದಲ್ಲಿ ಹೇಳೋದಿದ್ರೆ ಅಭಿವೃದ್ಧಿಗೆ ಬೇಕಿದ್ರೆ ನಮ್ಮ ಹತ್ರ ಪಂಚಾಯತಲ್ಲಿ ಸ್ವಲ್ಪ ಅನುದಾನ ಇದೆ, ನಾವು ಸ್ವಲ್ಪ ಕೆಲಸ ಕಾರ್ಯವನ್ನು ಮಾಡ್ತಾ ಇರ್ತೇವೆ. ಮತ್ತು ಬೇರೆ ಬೇರೆ ಶಾಸಕರು ಇರ್ಬೋದು, MP ಇರ್ಬೋದು, ಬೇರೆ ಬೇರೆ ನಮಗೆ ಅನುದಾನಗಳು ಬರ್ತವೆ, ಅಲ್ಲಿ ಅಭಿವೃದ್ಧಿ ಆಗ್ತದೆ, ಡೆವಲಪ್ಮೆಂಟ್ ಆಗ್ತದೆ. ನಾನು ಹೇಳೋದು ಇಲ್ಲಿ ಇಷ್ಟು ಹೊತ್ತಿಗೆ ಮಾಡಬೇಕಿತ್ತು ನಮ್ಮ ಮಾನ್ಯ ಸಂಸದರು ಕಡಪಾಡಿ ಗ್ರಾಮ ಪಂಚಾಯತಿಯಲ್ಲಿ ಬಂದು ಒಂದು ಸಭೆಯನ್ನು ಕರೆದು ಸಂಬಂಧಪಟ್ಟ ಇಲಾಖೆಯವರನ್ನು ಕರೆಸಿ ಅಲ್ಲಿ ಇಷ್ಟರವರೆಗೆ ಮಾಡ್ತಿದ್ರೆ ಖಂಡಿತವಾಗಿಯೂ ಅಲ್ಲಿ ಆ ವ್ಯವಸ್ಥೆ ಇವತ್ತು ಅಲ್ಲಿ ಸುಗಮವಾಗಿ ಆಗ್ತಿತ್ತು ಅಂತೇಳಿ ನನ್ನದೊಂದು ಅನಿಸಿಕೆ ಇದೆ. ಯಾಕಂದ್ರೆ ಅವರು ತಲೆನೇ ಹಾಕುದಿಲ್ಲ. ಸರ್ವಿಸ್ ರೋಡ್ ಅಲ್ಲಿ ಇತ್ತೀಚೆಗೆ ಒಂದು ಹಂಸ ಹಾಕಿದ್ರು, ಉಡುಪಿಯಿಂದ ಬರುವಾಗ ಒಂದು ಕೆಳಗೆ ಹಂಸ ಹಾಕಿದ್ರು. ಅದರಲ್ಲಿ ತುಂಬಾ ಜನ ಈಗ ಆಲ್ರೆಡಿ ಬಿದ್ದಾಗಿದೆ, ಒಂದು ಜೀವ ಸಹ ಹೋಯ್ತು. ನನ್ನ ಗೆಳೆಯನೇ ಅವನು, ಮಣಿಪುರದವನೇ, ಗಣೇಶ್ ಶೆಟ್ಟಿ ಅಂತ. ಅವನು ಬಿದ್ದು ಅಲ್ಲಿ ಸ್ಪೀಡ್ ಬ್ರೇಕರಲ್ಲಿ, ಅದಕ್ಕೆ ಒಂದು ಆಕ್ಚುಲಿ ಅಲ್ಲಿ ಅಗತ್ಯ ಇರಲಿಲ್ಲ. ಅಂದ್ರೆ ಅದು ಆ ಕಡೆಯಿಂದ ಕೆಳಗಿಂದ ಮೇಲೆ ಬರುವುದು, ಹಂಸ ಬೇಕಂತ ಇಲ್ಲ. ಅಲ್ಲಿ ಯಾರೋ ಸ್ಥಳೀಯರು ಹೇಳಿ ಅದನ್ನು ಮಾಡಿಸಿದ್ದು, ಮತ್ತೆ ಅದನ್ನು ತೆಗೆಯುವಾಗೆ ಮಾಡಿಸಿದ್ದೇವೆ. ಮತ್ತೆ ಅದಕ್ಕಿಂತ ಮುಂಚೆ ಆ ಮೀನು ಮಾರ್ಕೆಟ್ ಹತ್ರ ಒಂದು ಹಂಸ ಹಾಕಿದ್ರು, ಅದು ಸಹ ಅದಕ್ಕೆ ಒಂದು ಪೇಂಟ್ ಸಹ ಇಲ್ಲ, ಅದಕ್ಕೆ ಒಂದು ಯಾರೋ ಮಾರ್ಕ್ ಯಾವುದೂ ಇಲ್ಲ. ಅಲ್ಲಿಯ ನಮ್ಮ ಸ್ಥಳೀಯ ಆಟೋ ಚಾಲಕರೇ ಹಣವನ್ನು ಕಲೆಕ್ಟ್ ಮಾಡಿ ಅದಕ್ಕೆ ಪೇಂಟ್ ಅನ್ನು ಹಾಕಿಸಿ 2 ದಿವಸ ಆ ರೋಡ್ ಬಂದ್ ಮಾಡಿ ನಾವೇ ವ್ಯವಸ್ಥಿತವಾಗಿ ಒಂದು ಪೇಂಟ್ ಎಲ್ಲ ಮಾಡಿಸಿದ್ದು. ಅದು ಎಲ್ಲರ ಹತ್ರ ಕೇಳಬೇಕಾದ್ರೆ ಕಡಪಾಡಿಯಲ್ಲಿ ನಾವೇ ವ್ಯವಸ್ಥೆ ಮಾಡಿದ್ದು ಮತ್ತೊಂದು. ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ಬೇಕಾದಾಗೆ ಒಂದು ಹೋರಾಟ ಮಾಡುವುದಾದ್ರೆ ನಾವು ರಿಕ್ಷಾ ಚಾಲಕರು ಅದಕ್ಕೆ ಬದ್ಧರಾಗಿದ್ದೇವೆ. ಯಾವ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅದಕ್ಕೆ ಎಲ್ಲರೂ ವರ್ತಕರು ಬರಬೇಕು, ಅಲ್ಲಿ ಸಾರ್ವಜನಿಕರು ಸೇರಬೇಕು, ಕಡಪಾಡಿ ಪಂಚಾಯತ್ ಸೇರಿಕೊಂಡು ನಾವು ಅವರಿಗೆ ಫುಲ್ ಬೆಂಬಲವನ್ನು ಪಂಚಾಯತಿಗೆ ಕೊಡ್ತೇವೆ. ಅವರು ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಕಾರ ನೀಡಬೇಕು ಜನಗಳಿಗೆ. ಈಗಾಗಲೇ ಅವ್ರು ಹೇಳಿದ್ರು, ಈ ಮುಂಚೆ ಹೇಳಿದಾಗೆ ಹನೀಫ್ ಅವರು ಹೇಳಿದಾಗೆ ಎಲ್ಲಿನ ಒಂದು ಸ್ಥಳೀಯವಾಗಿ ಇರ್ತಕ್ಕಂಥ ಒಂದು ವರ್ತಕರು ಏನಿದ್ದಾರೆ ಅಥವಾ ಅಂಗಡಿ ಮುಂಗಟ್ಟುಗಳಲ್ಲಿ ನಿಲ್ಲಿಸುವಂಥ ಒಂದು ಗಾಡಿಗಳನ್ನ ತೆಗೆಸಬೇಕು, ಬಸ್ ಬರ್ತದೆ ದಾರಿ ಬಿಡಿ ಅನ್ನುವಂಥ ಒಂದು ವಿಚಾರಗಳಾಗಿರ್ಬೋದು, ಅದೆಲ್ಲದಕ್ಕೂ ಕೂಡ ಅಲ್ಲಿನ ಒಂದು ಸ್ಥಳೀಯರಿಗೆ ವಿಚಾರಗಳನ್ನು ಹೇಳಿದ್ರೆ ಅವರು ಅರ್ಥ ಮಾಡ್ಕೊಳ್ಳುವ ಹಾಗೆ ಗ್ರಾಮ ಪಂಚಾಯತಿ ಸ್ಥಳೀಯರಿಗೆ ನಾವು ವ್ಯವಸ್ಥೆಯನ್ನು ಖಂಡಿತವಾಗಿ ಕಡಪಾಡಿ ಗ್ರಾಮ ಪಂಚಾಯತ್ ಮಾಡಿಕೊಡ್ಬೇಕು. ಅಲ್ಲಿ ಇವಾಗ ಏನಾಗಿದೆ ಅಂದ್ರೆ ಒಂದು ಸ್ಥಳದ ಒಂದು ಅಭಾವ. ಅಲ್ಲಿ ಏನು ಹೈವೇ ಪ್ರಾಧಿಕಾರ ಎಕ್ವೈರಿ ಮಾಡಿದ ಅವರು ಇನ್ನು ಕೆಲವರು ಕಟ್ಟಡವನ್ನ ತೆರವುಗೊಳಿಸಲಿಲ್ಲ, ಮನೆಯನ್ನ ತೆರವುಗೊಳಿಸಲಿಲ್ಲ, ಅಂಗಡಿಯನ್ನ ತೆರವುಗೊಳಿಸಲಿಲ್ಲ. ಹಾಗೆ ಅದರಲ್ಲಿ ವ್ಯಾಪಾರ ವಹಿವಾಟು ಇವತ್ತಿಗೂ ಮಾಡ್ತಾ ಇದ್ದಾರೆ, ಪರಿಹಾರ ತಗೊಂಡಿದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಅದು ಆ ಕಟ್ಟಡ ಹಾಗೆ ಇದೆ, ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದಾರೆ. ಅದನ್ನು ಪ್ರಾಧಿಕಾರದವರು ಬಂದು ವ್ಯವಸ್ಥೆ ಮಾಡಿದ್ರೆ
ಖಂಡಿತವಾಗಿ ಅಲ್ಲಿ ರಿಕ್ಷಾದವರಿಗೆ, ಕಾರಿನವರಿಗೆ, ಟೆಂಪೋದವರಿಗೆ, ಬಾಕಿ ಏನು ಹೊರಗಿಂದ ಬರ್ತಾರೆ ಪಬ್ಲಿಕ್ ಅವರಿಗೆ ಗಾಡಿ ನಿಲ್ಲಿಸಲಿಕ್ಕೆ ಅಲ್ಲಿ ಖಂಡಿತವಾಗಿ ಬೇಕಾದಂಥ ಒಂದು ವ್ಯವಸ್ಥೆ, ಜಾಗ ಖಂಡಿತವಾಗಿ ಬೇಕಾದಷ್ಟಿದೆ. ನಾನು ಕಳೆದ ಬಾರಿ ಕೂಡ ಹೇಳಿದ್ದೆ, ಅಲ್ಲಿ ಪೋಸ್ಟ್ ಆಫೀಸಿಗೆ ಅಂತೇಳಿ ಒಂದು, ನನಗೆ ಇವತ್ತು 51 ವರ್ಷ ಆಯಿತು, ನಾವು ಶಾಲೆಗೆ ಹೋದಂಗಿನಿಂದ ಆ ಜಾಗವನ್ನು ನೋಡ್ತಾ ಇದ್ದೇನೆ. ಪೋಸ್ಟ್ ಆಫೀಸಿಗೆ ಮೀಸಲಿಟ್ಟಂಥ ಜಾಗ ಅಂತೇಳಿ ಏನೋ ಕಂಪೌಂಡ್ ವಾಲ್ ಮಾಡಿದರೆ ಗೇಟ್ ಹಾಕಿ ಬಿಟ್ಟಿದ್ದಾರೆ. ಅದರೊಳಗೆ ಜಾಸ್ತಿ ಕಸಗಳಿವೆ. ನಾವು ಪಂಚಾಯತ್ನವರು ಅದಕ್ಕೆ ಹೋಗುವಾಗಲೂ ಇಲ್ಲ, ಅದನ್ನು ಕಸ ತೆಗೆಯುವಾಗಲೂ ಇಲ್ಲ ನಾವು, ಯಾಕಂದ್ರೆ ಬೀಗ ಹಾಕಿಬಿಟ್ಟಿದ್ದಾರೆ. ಆ ಜಾಗವನ್ನು ನಮಗೆ ಕೊಟ್ಟರೆ, ನಾನು ಸಂತೆ ವಿಚಾರ ಕೂಡ ಲಾಸ್ಟ್ ಟೈಮ್ ಹೇಳಿದ್ದೆ, ನಾವು ಸಂತೆ ಮಾಡ್ಬೋದು ಅಥವಾ ಪಾರ್ಕಿಂಗ್ ಒಂದು ವ್ಯವಸ್ಥಿತವಾಗಿ, ಅಲ್ಲಿ ಪಾರ್ಕಿಂಗ್ ಅಂದರೆ ಅಡ್ಡದಿಡ್ಡಿ ಗಾಡಿ ಇಡುವುದಲ್ಲ, ಅಲ್ಲಿನ ಜನ ಇಟ್ಟು ಏನೊಂದು ವ್ಯವಸ್ಥೆ ಒಳ್ಳೆ ರೀತಿಯಲ್ಲಿ ಪಬ್ಲಿಕ್ಕಿಗೆ ಒಂದು ಗಾಡಿ ನಿಲ್ಲಿಸುವ ವ್ಯವಸ್ಥೆ ಉಂಟಲ್ಲಿ. ಯಾಕಂದ್ರೆ ಬೇಕಾದಷ್ಟು ಗಾಡಿಗಳಿವೆ ಇವತ್ತು ಎಲ್ಲರ ಹತ್ರ ಕೂಡ. ಪೋಸ್ಟ್ ಆಫೀಸು ಅದು ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾರೆ, ಸೆಂಟ್ರಲ್ ಇಂದ ಈಗ ನಮ್ಮ MP ಅವರು ಇದ್ದಾರೆ, ಅವರನ್ನು ವ್ಯವಸ್ಥಿತವಾಗಿ ಅವರನ್ನು ಆ ಬಗ್ಗೆ ಮಾತಾಡಿ ವ್ಯವಸ್ಥೆ ಮಾಡ್ಬೋದಲ್ಲ. ಆ ಜಾಗ ಇವರು ಹೇಳಿದಾಗೆ ಆ ಜಾಗ ಉಂಟು, ಬೇಕಾದಷ್ಟು ವ್ಯವಸ್ಥಿತ, ಸಂತೆಗೆ ಆಗ್ಬೋದು, ಅಲ್ಲ ಇನ್ನಿತರ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಬೋದಲ್ಲ. ನಮ್ಮ ಪೇಟೆಗೆ ಇಲ್ಲದ ಜಾಗ ಅದನ್ನು ಕಾಂಪೌಂಡ್ ಅಲ್ಲಿ ಹಾಕಿ ಇಟ್ರೆ ಏನ್ ಫಾಯ್ದಾ? ಒಂದು 5 ವರ್ಷದಿಂದ ಜಾಸ್ತಿ ಇದೆ, ಜಾಸ್ತಿ ಆಗ್ಬೋದು ಒಂದು ಕಾಂಪೌಂಡ್ ಅಲ್ಲಿ ಕಟ್ಟಿ, ಏನು ಫಾಯ್ದಾ ಉಂಟು? ಅದು ಜನಗಳಿಗೆ ಉಪಯೋಗಕ್ಕಿಲ್ಲ. ಯಾವುದೊಂದು ಇಲ್ಲದ್ರೆ ಒಂದು ಕಟ್ಟಡ ಆಗಬೇಕು, ಅದು ಸಹ ಇಲ್ಲ, ಖಾಲಿ ಬಂದ್ ಮಾಡಿಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರುವ ಸಂಸ್ಥೆ ಅದು. ಹಾಗಾಗಿ ಅದನ್ನು ವ್ಯವಸ್ಥಿತ ಮಾಡಿ ನಮ್ಮ ಲೋಕಸಭಾ ಸದಸ್ಯ ಮಾಡಬೇಕಿತ್ತು ಇಷ್ಟರವರೆಗೆ, ಅದು ಮಾಡಲಿಲ್ಲ. ಸಮಸ್ಯೆ ಅದು ಕ್ಲಿಯರ್ ಆಗುತ್ತಿದೆ, ಕೆಲವು ಜೀವ ಅದ್ರ ಉಳಿತಿದ್ದು, ಅದನ್ನು ಮಾಡಲಿಲ್ಲ. ಜೀವ ಹೋದಾಗ ಅದರ ಬಗ್ಗೆ ಗಮನಕ್ಕೆ ತಗೊಳ್ಳೋದಿಲ್ಲ, ಮನುಷ್ಯನ ಜೀವಕ್ಕೆ ಬೆಲೆ ಇಲ್ಲ. ಹಾಗಾದ್ರೆ ಈ ಒಂದು ಸಮಸ್ಯೆಗಳನ್ನು ಹೇಳಿ ಸರ್. ಅವಘಡಗಳು ಆದಾಗ ಎಲ್ಲರೂ ಎಚ್ಚೆತ್ತುಕೊಳ್ತಾರೆ. ಹೈವೇ ಎಚ್ಚೆತ್ತುಕೊಳ್ತದೆ, ಸಂಬಂಧಪಟ್ಟ ಇಲಾಖೆಯು ಎಚ್ಚೆತ್ತುಕೊಳ್ತದೆ. ಅವಘಡ ಅಲ್ಲಿ ಈಗ ನಾನು ಎಣಿಸೋದು ಅಲ್ಲಿ ದಿನ ಅವಘಡ ಆಗಬೇಕಂತೇಳಿ ಎಣಿಸೋದು ಏನು, ಯಾಕಂದರೆ ಅಲ್ಲಿ ಅವಘಡ ಆಗದಿದ್ದರೆ ಅವರು ಬರೋದಿಲ್ಲ. ನಾವು ಕಟ್ಪಾಡಿಯ ಜನತೆಯಲ್ಲಿ, ನಾವು ಕಟ್ಪಾಡಿಯಲ್ಲಿ ಹೇಳೋದು, ನಮ್ಮ ಕಟ್ಪಾಡಿಪೇಟೆಯಲ್ಲಿ ಏನೂ ಒಂದು ಅವಘಡ ಆಗಬಾರ್ದು ಅನ್ನೋ ಒಂದು ಉದ್ದೇಶ ನಮ್ಮ ಹತ್ರ ಇದೆ. ಯಾಕಂದರೆ ಪಾಪದವರ ಪ್ರಾಣ ಹೋಗ್ತದೆ, ಅಲ್ಲಿ ಮಕ್ಕಳು ಹೋಗ್ತಾರೆ, ಪ್ರಾಯದವರು ಹೋಗ್ತಾರೆ, ಅವರು ಆಚೀಚೆ ಹೋಗುವಾಗ ಸಾಧ್ಯವೇ ಇಲ್ಲ. ಆ ರೀತಿ ಆಗಿದೆ. ಸರ್ವಿಸ್ ರೋಡ್ ದಾಟಬೇಕು, 2 ಹೈವೇ ದಾಟಬೇಕು, ಪುನಃ ಸರ್ವಿಸ್ ರೋಡ್ ದಾಟಬೇಕು, ಆ ರೀತಿ ಒಂದು ವ್ಯವಸ್ಥೆ ಆಗಿದೆ ಅಲ್ಲಿ. ಮತ್ತೆ ಆ ವ್ಯವಸ್ಥೆಯನ್ನ ಅಲ್ಲಿ ಸರಿಪಡಿಸುವವರು ಯಾರು? ನಾನು ಆಗ ನಾನೇ ಹೇಳಿದೆ ನಿಮ್ಮ ಹತ್ರ, ಒಂದು ಎಲ್ಲಾ ವ್ಯವಸ್ಥೆ ಆಗಿದೆ. ಇವತ್ತು ಟೋಲ್ ಮಾಡ್ತಾ ಇದ್ದಾರೆ ಅಂತೇಳಿ, ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಟೋಲ್ ಕಲೆಕ್ಟ್ ಅಂದ್ರೆ ಹೇಗೆ? ಎಲ್ಲ ಎಲ್ಲಿಂದ ಎಲ್ಲಿ, ಕುಂದಾಪುರ ಟು ನಮಗೆ ಎಲ್ಲಿಗೆ ಸ್ಯಾಂಕ್ಷನ್ ಆಗಿದೆ, ಕುಂದಾಪುರ ಟು ಮ್ಯಾಂಗ್ಳೂರು ತನಕ ಸರ್ವಿಸ್ ರೋಡ್, 2 ಸರ್ವಿಸ್ ರೋಡು, 2 ಹೈವೇ ಕ್ಲಿಯರ್ ಆಗಿದ್ರೆ ಮಾತ್ರ ಅವರು ಟೋಲನ್ನು ಕಲೆಕ್ಟ್ ಮಾಡಬೇಕು. ಇವತ್ತು ಇಲ್ಲಿ ಏನು ಹಗಲು ದರೋಡೆ ಮಾಡ್ತಾ ಇದ್ದಾರೆ, ಅದನ್ನು ನಿಲ್ಲಿಸುವಂಥ ವ್ಯವಸ್ಥೆ ಆಗಬೇಕು. ಇವತ್ತು ನೋಡಿ, ನಾವು ಹೆಜಮಾಡಿಯಲ್ಲಿ ಕೊಡ್ತಾ ಇದ್ದೇವೆ 55 ರೂಪಾಯಿ, ಅಲ್ಲಿ ಹಾಗೇನೆ 10 ಕಿಲೋಮೀಟರ್ ಮುಂದೆ ಹೋದ್ರೆ ಸುರತ್ಕಲ್ಲಿ ಕೊಡ್ತೇವೆ 75 ರೂಪಾಯಿ, 130 ರೂಪಾಯಿ. ಅಲ್ಲ ಸರ್, ಅಲ್ಲ ಹೇಳಿದ್ದು ನಾನು ವಿಚಾರ, ಇದೆಲ್ಲ ಹಗಲು ದರೋಡೆ, ಇದನ್ನೆಲ್ಲ ನಿಲ್ಲಿಸಲಿ, ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಲಿ. ಇವರು ಟೋಲ್ ಕಲೆಕ್ಟ್ ಮಾಡೋದು ಕೆಲಸಗಳು ಬಾಕಿ, ಟೋಲ್ ಕಲೆಕ್ಟ್ ಮಾಡ್ಲಿ, ನನಗೆ ಬೇಸರ ಇಲ್ಲ. ಏನು ಅಭಿವೃದ್ಧಿ ಆಗಿದೆ ಅಲ್ಲಿ? ಅವೈಜ್ಞಾನಿಕದಲ್ಲಿ ಅವರದ್ದು ಕೆಲಸ ಆಗಿದೆ ಅಲ್ಲಿ. ಖಾಲಿ ಒಂದು ಹಣ ಮಾಡುವಂತ ವ್ಯವಸ್ಥೆ ಮಾತ್ರ ಇರುವುದು ಅಲ್ಲಿ. ಬೇರೆ ಅಲ್ಲಿ ವ್ಯವಸ್ಥೆ ಖಂಡಿತವಾಗಿ ಜನರಿಗೆ, ಆ ಭಾಗದ ನಮ್ಮ ಕಟ್ಪಾಡಿ ಜನರು ಇರ್ಬೋದು, ನಮ್ಮ ಆ ಭಾಗದ ಕರಾವಳಿಯ ಆ ಭಾಗದ ಜನರು ಇರ್ಬೋದು, ಅಲ್ಲಿ ಏನೋ ಒಂದು ವ್ಯವಸ್ಥೆ ಆಗಲಿಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅಲ್ಲ, ಅಲ್ಲಿಯ ವರ್ತಕರು ಎಚ್ಚೆತ್ತುಕೊಂಡ್ರೆ, ವರ್ತಕರು ಸಾಧಾರಣ 250ಕ್ಕೆ ಮಿಕ್ಕಿ ಅಂಗಡಿಗಳಿದೆ. ಅವರು ಎಚ್ಚೆತ್ತುಕೊಂಡ್ರೆ ಅವರು ಯಾವ ರೀತಿ ಎಚ್ಚೆತ್ತುಕೊಳ್ಬೇಕಣ್ಣ, ಎಲ್ಲ ಯಾರೆಲ್ಲ ಜನಪ್ರತಿನಿಧಿಗಳು ಇದ್ದಾರೆ ಅವರನ್ನೆಲ್ಲ ಸೇರಿಸಿಕೊಂಡು ಅಲ್ಲಿ ಒಂದು ಧರಣಿ ಮಾಡಬೇಕು, ಹೋರಾಟ ಮಾಡಬೇಕು. ಹೋರಾಟ ಮಾಡಿದ್ರೆ ಕ್ರಮೇಣ ಅದರ ಸಮಸ್ಯೆಯನ್ನು ಬಗೆಹರಿಸಬಹುದು. ಅದಕ್ಕೆ ನಾನು ಹೇಳೋದು, ಅಲ್ಲಿ ಏನಾದರೂ ಚಿಕ್ಕ ಪುಟ್ಟ ಒಂದು ಸಮಸ್ಯೆ ಆದ್ರೆ ವರ್ತಕರು ಖಂಡಿತ ಬರುವುದಿಲ್ಲ. ನಾನು ನೋಡಿದಾಗೆ ಅವರು ಅಂಗಡಿಯಿಂದ ಹೊರಗೆ ನಿಲ್ಕುವುದು ಮಾತ್ರ, ಏನಾಯ್ತು ಅಂತ ಅಷ್ಟೇ, ಮತ್ತೆ ಹೊರಗೆ ಬಂದು ನೋಡುದಿಲ್ಲ. ಅವರು ವ್ಯಾಪಾರದ ತಲೆಯಲ್ಲೇ ಇರುವುದು. ಅಲ್ಲಿ ನಾವು ದಾರಿಯಲ್ಲಿ ಇರುವುದು, ನಾವು ಆಟೋದವರಾಗಲಿ, ನಮ್ಮ ಟ್ಯಾಕ್ಸಿಯವರಾಗಲಿ, ಮ್ಯಾಕ್ಸಿಮಮ್ನವರಾಗಲಿ ದಾರಿಯಲ್ಲಿರುವುದು ನಾವೇ ಓಡುವುದಲ್ಲದ್ರೆ ಅದನ್ನು ವ್ಯವಸ್ಥಿತವಾಗಿ ಅವರನ್ನು ಏನು ಬೇಕು ಏನಂತ ಕೇಳಿ ಅಲ್ಲಿ ಸ್ಥಳೀಯರು ಒಟ್ಟಾಗ್ತಾರೆ, ಯಾರು ಪೇಟೆಯಲ್ಲಿ ಇದ್ದಾರೆ ಅವರು. ಅದಕ್ಕಾಗಿ ನಾನು ಹೇಳೋದು, ಆ ವರ್ತಕರು ಇದರಲ್ಲಿ ಸೇರಿಸಿ ನಾವು ಸಹ ಅವರಿಗೆ ಬೆಂಬಲ ಕೊಡ್ತೇವೆ. ಎಲ್ಲರೂ ಸೇರಿಕೊಂಡು ಒಂದು ಹೋರಾಟ ಮಾಡುವ. ಪ್ರಮೋದ್ ಹೇಳಿದಾಗೆ ಹೋರಾಟ ಮಾಡುವವರೇ ಇಲ್ಲ, ಎಲ್ಲೆಲ್ಲೋ ಏನೇನಾಗ್ತದೆ. ಈಗ ಅಂಬಲ್ಪಾಡಿಯಲ್ಲಿ ಅವತ್ತು ಆಗ್ಬೇಕಂತೇಳಿ ಹೋರಾಟ ಮಾಡಿದ್ರು, ಅದು ಸಹ ಆಗಲಿಲ್ಲ. ಹೋರಾಟ ಅಂತ ಹೇಳಿದರೆ ಒಂದು ಜನಪ್ರತಿನಿಧಿಗಳಾದರೂ ಮುಂದೆ ಬರ್ತಾರೆ. ಹೋರಾಟ ಮಾಡಬೇಕು, 1-2 ಸಾವಿರ ಜನ ಒಟ್ಟಾಗಿ ಆದರೂ ನಾವು ಹೋರಾಟ ಮಾಡಿದರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ವ್ಯವಸ್ಥಿತವಾದಂಥ ಕಾರ್ಯಕ್ರಮ ರೂಪಿಸಬಹುದು ಅಂತ
ನನ್ನೊಂದು ಅಭಿಪ್ರಾಯ. ಎಸ್, ಏನು ಅಂತಂದ್ರೆ ಈ ಒಂದು ನೇರ ಸಂಪರ್ಕಕ್ಕೆ ಬನ್ನಿ ಮಾತಾಡಿ ಅಂತಂದ್ರೆ ವರ್ತಕ ಸಂಘದವರು ಬರ್ತಾ ಇಲ್ಲ ಅಂತಂದ್ರೆ ಈ ಒಂದು ಹೋರಾಟಕ್ಕಾಗ್ಲಿ ಅಥವಾ ಈ ಒಂದು ಸಮಸ್ಯೆಯನ್ನು ನಿವಾರಿಸಬೇಕು ಅಂತಾಗ್ಲಿ ಅವ್ರು ಬರ್ತಾರಾ ಅಂತ. ಅಲ್ಲ ರೀ, ನೀವೀಗ ಅವರಿಗೆ ಇನ್ವೈಟ್ ಮಾಡಿದ್ದೀರಿ, ಅವ್ರು ಬರ್ಲಿಲ್ಲ, ಆದ್ರೂ ಸಹ ಅದು ಅವರ ಅಭಿಪ್ರಾಯ ಬಿಟ್ಟದ್ದು. ಆದ್ರೂ ಸಹ ಮುಂದಿನ ದಿನಗಳಾದ್ರೂ ಅವರು ನಮ್ಮ ಯಾವುದೇ ಹೋರಾಟಕ್ಕೆ ಅವರು ಪಂಚಾಯತ್ನವರು ಸೇರಿಸಿ ಅವರು ನಿಗದಿಪಡಿಸಿದರೆ ಅದಕ್ಕೆ ನಾವು ಬದ್ಧರಿದ್ದೇವೆ. ನಮ್ಮ ಆಟೋ ಚಾಲಕರಿಗೂ ಅನ್ಯಾಯ ಆಗಬಾರ್ದು, ಅಂಗಡಿಯ ವರ್ತಕರಿಗೂ ಅನ್ಯಾಯ ಆಗಬಾರ್ದು. ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಬದುಕಬೇಕು, ವ್ಯಾಪಾರ ಮಾಡಬೇಕು. ಎಲ್ಲರಿಗೂ ಒಂದು ಬದುಕುವ ಹಕ್ಕು ಇದೆ. ವರ್ತಕರು ಇರ್ಬೋದು, ರಿಕ್ಷಾದವರು ಇರ್ಬೋದು, ಟೆಂಪೋದವರು ಇರ್ಬೋದು, ಕಾರಿನವರು ಇರ್ಬೋದು, ಯಾರೇ ಇರ್ಬೋದು, ಎಲ್ಲರಿಗೂ ಒಂದು ಅವರವರಾದ ಒಂದು ಜೀವನವನ್ನು ಮಾಡುವಂಥ ವ್ಯವಸ್ಥೆ ಇದೆ. ಈ ಅವರಿಗೂ ಕೂಡ ಇವತ್ತು ಏನಾಗಿದೆ ಅಂದರೆ ಬೇಸರ ಇರಲಿಕ್ಕೂ ಸಾಕು. ಯಾಕಂದರೆ ನಾವು ಇಷ್ಟು ಹೋರಾಟ ಮಾಡಿದ್ದು ಏನು ವ್ಯವಸ್ಥೆ ಆಗಲಿಲ್ಲ ಅಂತೇಳಿ, ಅದು ಸಹಜವಾಗಿ ಇರುವಂಥದ್ದು. ಯಾಕಂದರೆ ಬೇಕಾದಷ್ಟು ನಾವು ಮಾಹಿತಿಯನ್ನು ಅರ್ಜಿಯನ್ನು ಸಲ್ಲಿಸಿದ್ದೇವೆ, ಸಂಬಂಧಪಟ್ಟ ಇಲಾಖೆಗೆ ಆಗಿರ್ಬೋದು, ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಆಗಿರ್ಬೋದು. ಅಲ್ಲಿಂದ ನಮಗೆ ಏನು ಒಂದು ಅಷ್ಟೊಂದು ಸ್ಪಂದನೆ ಸಿಗಲಿಲ್ಲ ಅಂತೇಳಿ. ಯಾಕಂದರೆ ಕಟ್ಪಾಡಿಪೇಟೆ ದೊಡ್ಡದಾಗಲಿಲ್ಲ ಇವತ್ತು. ಕಟ್ಪಾಡಿಪೇಟೆ ನಾನು ಸಣ್ಣದಿರುವಾಗ ಹೇಗೆ ಉಂಟು ಹಾಗೆಯೇ ಉಂಟು. 4 ಕಟ್ಟಡಗಳು ಇವಾಗ ಆಗಿದ್ದು ಬಿಟ್ಟರೆ, 4 ಫ್ಲ್ಯಾಟ್ಗಳಾಗಿದ್ದು ಬಿಟ್ಟರೆ ಮತ್ತೆ ಅಲ್ಲಿ ಬೇರೆ ಯಾವುದೇ ಒಂದು ವಾಣಿಜ್ಯ ಸಂಕೀರ್ಣ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಆಗಲಿಲ್ಲ. ದೊಡ್ಡ ಮಟ್ಟದಲ್ಲಿ, ಸಾಧಾರಣ ಮಟ್ಟದಲ್ಲಿ ಆಗಿದೆ. ಫ್ಲ್ಯಾಟ್ಗಳಿರ್ಬೋದು, ಮನೆಗಳಿರ್ಬೋದು, ಅಂಗಡಿ ಮುಂಗಟ್ಟುಗಳಿರ್ಬೋದು, ಸಾಧಾರಣವಾಗಿರುವಂತಹದ್ದೇ ಒಂದು ವ್ಯವಸ್ಥೆಗಳು. ಅವರು ಅವರದ್ದೇ ಆದಂಥ ಕೆಲಸ ಕಾರ್ಯವನ್ನು ಅವರು ಮಾಡ್ತಾರೆ. ರಿಕ್ಷಾದವರದ್ದೇ ಒಂದು ಮಾಡ್ತಾ ಇದ್ದಾರೆ. ಇಲ್ಲಿ ಸಮಸ್ಯೆ, ದೊಡ್ಡ ಸಮಸ್ಯೆ ಅಂದ್ರೆ ವೆಹಿಕಲ್. ಇವಾಗ ಏನಾಗಿದೆ, ಕಟ್ಪಾಡಿ ಬಸ್ ಸ್ಟ್ಯಾಂಡ್ ಅಲ್ಲಿ ಈಗ ಹಳೆಯ ಕಟ್ಟಡ ಏನುಂಟು ಹಾಗೇ ಇದೆ. ಈ ಸೈಡ್ ದಾಮೋದರ ಸ್ಟೋರ್ ಇರ್ಬೋದು, ಈಗ ಈ ಭಾಗದ ಲಕ್ಷ್ಮೀ ನಿವಾಸ ಇರ್ಬೋದು, ಅದು ಕಟ್ಟಡ ಹಿಂದೆಯೇ ಹೋಗಲಿಲ್ಲ, ಮುಂದೆಯೇ ಹೋಗಲಿಲ್ಲ, ಹಾಗೇ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಆ ಕಟ್ಟಡಗಳು ಪುನರ್ ನವೀಕರಣ ಆದಾಗ ಅವರು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದರೆ ಅಲ್ಲಿ ಪಾರ್ಕಿಂಗಿನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಮತ್ತೊಂದು ಏನು ಗೊತ್ತಾ, ಅಲ್ಲಿ ಪಾರ್ಕಿಂಗ್ ಎಲ್ಲೋ ಇಂದ ಬಂದವರು ಅಲ್ಲೇ ಗಾಡಿ ಲಾಕ್ ಮಾಡಿ ಹೋಗುದು. ಲಾಕ್ ಮಾಡಿ ಹೋಗುವಾಗ ಯಾವಾಗ ಅವರ ಎಲ್ಲ ಕೆಲಸ ಕಾರ್ಯ ಆದ್ಮೇಲೆ ಬಂದು ಗಾಡಿ ತೆಗೆಯುವುದು, ಮತ್ತೆ ದೂರುದು ನಮ್ಮ ಆಟೋದವರಿಗೆ. ಯಾಕೆ ಗೊತ್ತಾ, ಆಟೋದವರು ಗಾಡಿಯಲ್ಲಿ ಇರ್ತಾರೆ, ಎಲ್ಲೂ ಗಾಡಿ ಇಟ್ಟು ಹೋಗುದಿಲ್ಲ. ಅವರು ಅವರ ಪಾಡಿಗೆ ಲೈನಲ್ಲಿ ಬರ್ತಾ ಇರ್ತಾರೆ, ಒಂದೊಂದು ಗಾಡಿ ಹೋಗ್ತಾ ಇರ್ತದೆ, ಆಟೋ ಇದೆ ಅಂತ ಹೇಳ್ತಾರೆ ಅಷ್ಟೇ, ಮತ್ತೇನಿಲ್ಲ. ಅಲ್ಲಿ ನೀವು ಪೇಟೆ ಒಳಗೆ ಹೋಗಿ ನೋಡಿ, ದಿವಸಕ್ಕೆ ಒಂದು 10-20 ಕಾರುಗಳು ಅಲ್ಲೇ ಎಲ್ಲಲ್ಲಿ ಇವರು ಅಶೋಕ್ ಭಟ್ರು ಹೇಳಿದಾಗೆ ಅಲ್ಲೆಲ್ಲಿ ನಿಂತ್ಕೊಂಡು ಮಾತಾಡೋದು. ಅಂದ್ರೆ ಇಲ್ಲಿ ಸಮಸ್ಯೆ ಅವರಿಗೆ ಇದು ಮಾಡುದೇ ಇಲ್ಲ. ನಾವು ಸಮಸ್ಯೆ ಕ್ಲಿಯರ್ ಮಾಡಬೇಕು, ಅದರ ಇದಕ್ಕೆ ಬರುವುದಿಲ್ಲ, ಗಮನಕ್ಕೆ ಬರುವುದೇ ಇಲ್ಲ ಅವರಿಗೆ. ಹಾಗಾಗಿ ಅವರು ಸಹ ಇನ್ನು ಮುಂದೆ ಆದರೂ ಸಹ ಅದಕ್ಕೆ ಅಲ್ಲಿ ಲಾಕ್ ಮಾಡಿ ಹೋದರೆ ಪೊಲೀಸ್ ಇಲಾಖೆ ಅದಕ್ಕೆ ಒಂದು ಲಾಕ್ ಹಾಕುವ ಹಾಗೆ ಮಾಡಬೇಕು. ಅವರು ತನ್ನಷ್ಟಕ್ಕೆ ಅಲ್ಲಿ ಬಂದರೆ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ರೆ ಕರೆಕ್ಟ್ ಆಗ್ಬೋದು, ನನ್ನ ಅಭಿಪ್ರಾಯ. ನಾವು ಸಹ ಮನವಿ ಕೊಟ್ಟಿದ್ದೇವೆ ಆಲ್ರೆಡಿ. ನೀವು ಇನ್ನೂ ಅಲ್ಲಿ ಪ್ರೈವೇಟ್ ಗಾಡಿ ಇಟ್ಟಿದ್ರೆ ಒಂದು ಪೊಲೀಸ್ನವರು ಅದಕ್ಕೆ ಲಾಕ್ ಹಾಕುವ ವ್ಯವಸ್ಥೆ ಮಾಡಿ. ಈಗ ಉಡುಪಿಯಲ್ಲಿ ಅಲ್ಲೆಲ್ಲ ಲಾಕ್ ಹಾಕ್ತಾರೆ, ನೋ ಎಂಟ್ರಿಯಲ್ಲಿ ಇಟ್ಟರೆ. ಹಾಗೆ ಒಂದು ವ್ಯವಸ್ಥಿತ ಮಾಡಿ, ತನ್ನಷ್ಟಕ್ಕೆ ಗಾಡಿ ಹೋಗ್ತದೆ, ಯಾರು ಇಡುದಿಲ್ಲ. ದಿವಸಕ್ಕೆ 100-200 ರೂಪಾಯಿ ಫೈನ್ ಕಟ್ಟುವಾಗ ಯಾರು ಬಿಡ್ತಾರೆ, ಇಡ್ತಾರ ಅಲ್ಲಿ? ಅಂದ್ರೆ ನಾನು ಆಗ ಹೇಳಿದಾಗೆ ಈಗ ಎಲ್ಲರ ಹತ್ರ ಕೂಡ ವೆಹಿಕಲ್ನ ವ್ಯವಸ್ಥೆ, ಯಾರು ಸೈಕಲ್ನಲ್ಲಿ ಬರುವಂತ ವ್ಯವಸ್ಥೆ ಇಲ್ಲ ಇವತ್ತು. ಎಲ್ಲರ ಹತ್ರ ವೆಹಿಕಲ್. ಇಲ್ಲಿ ಜಾಗ ಕಡಿಮೆ ಆಗಿದೆ, ವೆಹಿಕಲ್ ಜಾಸ್ತಿ ಆಗಿದೆ. ಜಾಗಗಳು ಕಡಿಮೆ ಆಗಿವೆ, ಕಟ್ಪಾಡಿಯಲ್ಲಿ ವೆಹಿಕಲ್ಗಳು ಜಾಸ್ತಿ ಆಗಿವೆ. ನಾನು ಸಂತೆಯ ವಿಚಾರ ಕೂಡ ಲಾಸ್ಟ್ ಟೈಮಲ್ಲಿ ನಾನು ಇಲ್ಲಿ ನಿಮ್ಮ ಮುಂದೆ ಇಲ್ಲಿ ಟಿವಿಯಲ್ಲಿ ಕೂತ್ಕೊಂಡಿದ್ದೆ, ನಾನು ಕೂಡ ಬೈಟಲ್ಲಿ ಕೂತ್ಕೊಂಡು. ಕೊನೆಯದಾಗಿ ಒಂದೆರಡು ಮಾತುಗಳನ್ನು ಹೇಳಿ ಸರ್. ನಾನು ಇನ್ನು ನಮ್ಮದು ಸಮಯ ಆಗ್ತಾ ಬಂತು. ನಾನು ಕಟ್ಪಾಡಿಯ ಜನತೆಯಲ್ಲಿ ಆಗಿರ್ಬೋದು, ಸಂಬಂಧಪಟ್ಟ ಇಲಾಖೆಯವರ ಹತ್ರ ಪುನರಪಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಕಟ್ಪಾಡಿಯಲ್ಲಿ ಆದಷ್ಟು ಶೀಘ್ರದಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ತಾವುಗಳು ನಮ್ಮೊಂದಿಗೆ ಕೈ ಜೋಡಿಸ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಮಗದೊಮ್ಮೆ ಅವರ ಹತ್ರ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಫಸ್ಟ್ ಆಫ್ ಆಲ್ ಇವರ ಹತ್ರ ಹೈವೇ ಪ್ರಾಧಿಕಾರ ಏನು ರಾಷ್ಟ್ರೀಯ ಹೆದ್ದಾರಿ ಇದೆಯಾ, ಅದು ಖಂಡಿತವಾಗಿಯೂ ನಮಗೆ ಕಟ್ಪಾಡಿಯಲ್ಲಿ ಬರುವ ಮಳೆಗಾಲದ ಒಳಗೆ ಅಲ್ಲಿ ಬೇಕಾದಂಥ ಒಂದು ಬಸ್ಸು ತಂಗುದಾಣ ಇರ್ಬೋದು, ಸರ್ವಿಸ್ ರೋಡ್ ಇರ್ಬೋದು, ಅದನ್ನು ಕ್ಲಿಯರೆನ್ಸ್ ಮಾಡಿ, ಹಾಗೂ ಅಲ್ಲಿ ಇರುವಂಥ ರಿಕ್ಷಾ ಮತ್ತು ಟೆಂಪೋದವರಿಗೆ ಅಲ್ಲಿ ಏನು ಅವರು ಹೈವೇ ಜಾಗವನ್ನು ಎಕ್ವೈರಿ ಮಾಡಿದ್ದಾರ ಅದನ್ನು ಕೂಡಲೇ ಅವರ ಸುಪರ್ದಿಗೆ ತಗೊಂಡು ಅದನ್ನು JCPಯ ಬುಲ್ಡೋರ್ ತಗೊಂಡು ಬಂದು ಕ್ಲಿಯರ್ ಮಾಡಿದರೆ ಖಂಡಿತವಾಗಿಯೂ ಅಲ್ಲಿ ವ್ಯವಸ್ಥೆ ಆಗಲಿಕ್ಕೆ ಸಾಧ್ಯತೆ ಇದೆ. ಇದನ್ನು ಅವರು ಮಾಡ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಕೆಲವರದೊಂದು ಒತ್ತಡಗಳಿವೆ, ಅಲ್ಲಿ ಅದೊಂದು ಗೊತ್ತುಂಟು. ಅಲ್ಲಿ ರಾಜ್ಯಕ್ಕೆ ಒತ್ತಡ ಒಂದು ಮುಟ್ಲಿಕ್ಕೆ ಹೋದ್ರೆ ಅಲ್ಲಿ ಫೋನ್ ಬರ್ತದೆ, ಆ ಫೋನಿಗೆ ಅವರೆಲ್ಲ ಜಗ್ಬಾರ್ದು. ಯಾಕಂದ್ರೆ ಜನರಿಗೆ ವ್ಯವಸ್ಥೆ ಆಗಬೇಕು. ಇವರು ಒಂದು ಫೋನ್ ಬಂದ ಕೂಡಲೇ ಅದು ಮುಟ್ಟಬಾರ್ದು ಮಾರೆ, ಮುಟ್ಟುವುದಿಲ್ಲ. ಅವರು ಯಾಕೆ ಮುಟ್ಟಬಾರ್ದು ಸರ್? ಅಲ್ಲಿ ಹಣ ತಗೊಂಡಿದ್ದಾರೆ ಅವರು, ಯಾಕೆ ಮುಟ್ಟಬಾರ್ದು? ವ್ಯವಸ್ಥೆ ಆಗ್ಬೇಕಲ್ಲಿ. ಸುಮ್ಮನೆ ನಾವು ಇಲ್ಲಿ ಟಿವಿಯಲ್ಲಿ ಬಂದು ಕೂತ್ಕೊಳ್ಳೋದು, ಇನ್ನೊಂದು ಮಾತಾಡೋದು, ಮತ್ತೊಂದು ಮಾತಾಡೋದು, ನಮ್ಮ ಸಮಯವನ್ನು ನಾವು ಏನೋ ಕೆಲಸ ಕಾರ್ಯವಂತೂ ಜನರಿಗೋಸ್ಕರ ಮೀಸಲಿಡ್ತೇವೆ.
ಅಲ್ಲಿ ವ್ಯವಸ್ಥೆ ಆಗಬೇಕಂತೇಳಿ. ಆದ್ರಿಂದ ಖಂಡಿತ ಈ ವಿಚಾರವಾಗಿ ಮಾತಾಡ್ತಾ ಹೋಗೋ ಮತ್ತೆ ಮುಂದಿನ ದಿನಗಳಲ್ಲಿ ಈ ವಿಷಯ ಸರಿಯಾಗಬೇಕು ಅಂತಕ್ಕಂಥ ಒಂದು ಇರಾದೆಯೊಂದಿಗೆ ಉದ್ದೇಶದೊಂದಿಗೆ ನಾವು ಈ ಒಂದು ಚರ್ಚೆಯನ್ನ ಮಾಡಿದ್ದು. ಹೋರಾಟ ಮಾಡ್ಬೇಕು, ಧನ್ಯವಾದಗಳು ಹೋರಾಟ. ಸರ್ ಇಷ್ಟೊಂದು. ಖಂಡಿತವಾಗಿಯೂ ನಾನು ಎಲ್ರಿಗೂ ಹೋರಾಟದಲ್ಲಿ ನಾವು ಭಾಗಿಯಾಗಿರ್ತೇವೆ. ಸಾಧಾರಣ 200 ಆಟೋಗಳಿದೆ. ತಾವು ಸಹ ನಮ್ಮ ಆಟೋದಲ್ಲಿ ಇದ್ದವರು, ಅವರಿಗೆ ಗೊತ್ತುಂಟು. ಮುಂಚೆ ಸಹ ಆಟೋ ಇದ್ದದ್ದೇ ಅವರಿಗೆ, ಅಶೋಕ್ರವರ ಹತ್ರ. ಹಾಗಾಗಿ ನಾವು ನಮ್ಮ ರಿಕ್ಷಾ ಚಾಲಕರ ಮಾಲಕರ ಸಂಘದಿಂದ ಅವರಿಗೆ ಫುಲ್ ಬೆಂಬಲ ಕೊಡ್ತೇವೆ. ಸ್ಥಳೀಯ ಸಂಸ್ಥೆ ಆಗಲಿ ಎಲ್ಲ ಜನಪ್ರತಿನಿಧಿಗಳು ಒಟ್ಟಾಗಿ ಒಂದು ಸಭೆ ಸೇರಿ ಒಂದು ಪ್ರತಿಭಟನೆ ಮಾಡೋಣ. ನಾವು ಅದಕ್ಕೆ ಬದ್ಧರಿದ್ದೇವೆ. ಧನ್ಯವಾದಗಳು ಸರ್. ಎಸ್ ಓಕೆ. ವೀಕ್ಷಕರು, ನೀವೇ ನೋಡಿದ ಹಾಗೆ ಕಟ್ಟಪಾಡಿಯ ಈ ಒಂದು ಸಮಸ್ಯೆಯನ್ನ, ಈ ಒಂದು ಜನಪ್ರತಿನಿಧಿಗಳಿಗೆ ಒತ್ತಡವನ್ನು ಹೇರುವ ಮುಖಾಂತರವಾಗಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಇನ್ನು ಅದೇ ರೀತಿಯಲ್ಲಿ ಸ್ಥಳೀಯರು ಕೂಡ ಗ್ರಾಮ ಪಂಚಾಯಿತಿ ಒಟ್ಟಿಗೆ ಸೇರಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕು ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದರು. ಅವರು ಕೂಡ ಸಹಕಾರವನ್ನು ಕೊಟ್ಟಾಗ ಮಾತ್ರ ಈ ಒಂದು ಸಮಸ್ಯೆ ಬಗೆಹರಿಯುತ್ತೆ ಅಂತಕ್ಕಂಥ ಮಾತುಗಳು. ಇದೇ ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.